ಎಲ್ಲ ಸಹೃದಯ ಕಲಾಭಿಮಾನಿಗಳಿಗೆ ಈ ದಿನ ನಾಟಕವನ್ನು ಪ್ರಸ್ತುತಪಡಿಸಲಿರುವ ಬೆಂಗಳೂರಿನ ಸಾಂಸ್ಕೃತಿಕ ಸಂಸ್ಥೆ ಪಂಪ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕೇಂದ್ರದ ಎಲ್ಲ ಕಲಾವಿದರಿಂದ ಹೃತ್ಪೂರ್ವಕವಾದಂಥ ಸ್ವಾಗತ. ಜೊತೆಗೆ ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 132ನೇ ಜನ್ಮ ದಿನಾಚರಣೆಯ ಶುಭಕಾಮನೆಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆಯೇ ಈ ದಿನ ಈ ನಾಟಕವನ್ನು ಅಂಬೇಡ್ಕರ್ ಅವರ ನಾಟಕವನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಸಹೃದಯ ಬಂಧು ಮಿತ್ರರಿಗೂ, ಹಿರಿಯರಿಗೂ, ಅಧ್ಯಾಪಕ ವಲಯಕ್ಕೂ, ಎಲ್ಲರಿಗೂ, ಪದಾಧಿಕಾರಿಗಳಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ನಾಟಕ ಅಂಬೇಡ್ಕರ್. ಸಂಗೀತ ಪ್ರವೀಣ್ ಹಾಸನ್, ಪ್ರಸಾದನ ಶಿವರಾಮ್, ರಂಗಸಜ್ಜಿಕೆ ಹಾಗೂ ನಿರ್ವಹಣೆ ರವಿ, ಮುರಳಿ. ನಾಟಕದ ನಿರ್ದೇಶನ ಆರ್. ವೆಂಕಟರಾಜ್. ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವ ನಾಟಕ ಅಂಬೇಡ್ಕರ್. ಪ್ರಸ್ತುತಿ ಪಂಪ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕೇಂದ್ರ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ರತ್ತು, ನನಗೇನಾಗಿದೆ ರತ್ತು? ರತ್ತು, ನನಗೇನಾಗಿದೆ ರತ್ತು? ನನ್ನ ಟಾಮಿಯನ್ನ ಚೆನ್ನಾಗಿ ನೋಡಿಕೋ ರತ್ತು. ನೋ ಫೋನ್ ಕಾಲ್ಸ್, ನೋ ಮೀಟಿಂಗ್. ರತ್ತು, ನನ್ನ ಡಿಸ್ಟರ್ಬ್ ಮಾಡಬೇಡ. ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ನನ್ನ ಜನಕ್ಕಾಗಿ ನಾನು ಏನೂ ಮಾಡ್ಲಾಗ್ಲಿಲ್ವಲ್ಲ. ನಾನು ಬರ್ತೇನೆ, ನನ್ನ ಅಂಬೆವಾಡೆಗೆ ಬರ್ತೇನೆ, ಮತ್ತೆ ಹೋರಾಟ ಮಾಡ್ತೇನೆ. ನನ್ನ ಜನರ ಹಕ್ಕುಗಳಿಗಾಗಿ ಮತ್ತೆ ಹೋರಾಟ ಮಾಡ್ತೇನೆ, ಮತ್ತೆ ಮತ್ತೆ ಹೋರಾಟ ಮಾಡ್ತೇನೆ. ನನ್ನ ಊರು, ನನ್ನ ಜನ, ನನ್ನ ಊರಿನ ಮಹತ್ಕೆರೆ, ನನ್ನ ಜನರ ಹಕ್ಕುಗಳಿಗಾಗಿ ನನ್ನ ಹೋರಾಟ ನಿರಂತರ. ಬರ್ತೇನೆ, ಮತ್ತೆ ಬರ್ತೇನೆ.
ನನ್ನ ಜನರಿಗಾಗಿ ಮತ್ತೆ ಮತ್ತೆ ಹೋರಾಟ ಮಾಡ್ತೇನೆ. ನನ್ನ ಊರು, ನನ್ನ ಜನ, ನನ್ನ ಜನರ ನೀರಿಗಾಗಿ ಹೋರಾಟ. ನನ್ನ ಜನ, ನನ್ನ ಊರು, ನನ್ನ ಜನ, ನನ್ನ ಊರು. ನಿಮಗೆ ಪಟ್ಟ ಹುಡುಗ ಬಂದು ಈ ಮಹತ್ಯ ನೀರಿನ ಮುಟ್ತೀನಿ ಅಂತ ಬಂದಿದ್ದ. ರಾತ್ರಿ ಕಳೆದು ಬೆಳಕರಿಯೋಷ್ಟೊತ್ಗ ಹೆಣ ಹೋಗಿದ್ದ ಕಣ್ರಪ್ಪ, ಎಡ ಆಗೋಗಿದ್ದ ನೋಡಿ. ನಮಗೆ ಅಂತ ಕುಡಿಯಕ್ ಬಾವಿ ಇರುವಾಗ ಈ ನೀರು ಉಸಾವರಿ ನಮಗೆ ಹಾಕ್ಬೇಕು. ಅದು ಅಲ್ಲದೆ ನಾಯಿ ನರಿ ಹಂದಿ ಕುಡಿದು ಗಲೀಜು ಮಾಡಿರೋ ಈ ನೀರು ನಮಗೆ ಹಾಕ್ಬೇಕಾ? ನಮಗೆ ಹಾಕ್ಬೇಕಾ? ನಿನ್ನ ಹಳೆ ಕಥೆ ನಮಗೆ ಬೇಕಾಗಿಲ್ಲ ಅಜ್ಜ. ನಾವು ಈ ನೀರು ನಾವು ಮುಚ್ಚೇ ಮುಟ್ಟಬೇಕು. ನೀವು ಈ ನೀರು ಮುಟ್ಟೋದಾದ್ರೆ ಮುಟ್ಟಿ, ಆದ್ರೆ ಈಗಲ್ಲ. ನಮ್ಮೆಲ್ಲರ ಬಾಳಿನ ಬೆಳಕಾಗಿರೋ ಅಂಬೇಡ್ಕರ್ ಬರ್ತಾ ಇದ್ದಾರೆ. ಅವ್ರು ಬರೋವರೆಗೂ ಸ್ವಲ್ಪ ತಡ್ಕೊಳ್ಳಿ. ಅವ್ರು ಬಂದ ಮೇಲೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳವ. ಈಗ ಯಾರು ಗಲಾಟೆ ಮಾಡಬೇಡಿ, ಕುತ್ಕೊಳ್ಳಿ ಕುತ್ಕೊಳ್ಳಿ.
ಆದರೆ ಬಂಧುಗಳೇ, ಸಾವಿರಾರು ವರ್ಷಗಳಿಂದ ಈ ಕೆರೆ ನೀರನ್ನು ಮುಟ್ಟಲು ಬಿಡುತ್ತಿಲ್ಲ. ಇನ್ನು ಊರಿನ ಕೇರಿ ಗಲ್ಲಿಗಳಲ್ಲೂ ಓಡಾಡಲು ಬಿಡುತ್ತಿಲ್ಲ. ಅದೇ ನಮ್ಮ ನಾಯಿಗಳು ಅವರ ಮನೆಯ ಒಳಗೂ ಹೋಗಬಹುದು. ಅದೇ ನಮ್ಮ ಮನೆಯ ಬೆಕ್ಕು ಅವರ ಅಡುಗೆ ಕೋಣೆಗೂ ಹೋಗಬಹುದು. ಅದೇ ನಮ್ಮ ಊರಿನಿಂದ ಮನಸ್ಸಿನಿಂದ ದೂರ ಇಟ್ಟಿದ್ದಾರೆ. ಅದಕ್ಕೆ ಈ ದಿನ ಈ ಕೆರೆಯ ನೀರನ್ನು ಮುಟ್ಟಲೇಬೇಕು. ಮುಟ್ಟುತ್ತೆ. ಇದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಹಾಗೇನಾದರೂ ತಡೆಯಲು ಬಂದರೆ ಯಾರು ಧೈರ್ಯಗೆಡಬೇಡಿ. ನಮ್ಮ ನಾಯಕರಾದ ಡಾಕ್ಟರ್ ಅಂಬೇಡ್ಕರ್ ಅವರಿದ್ದಾರೆ. ಅವರು ಬರುವ ತನಕ ಎಲ್ಲರೂ ಶಾಂತರಾಗಿರಿ. ನಮ್ಮ ನಾಯಕರಾದ ಡಾಕ್ಟರ್ ಅಂಬೇಡ್ಕರ್ ಅವರು ಬರುತ್ತಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ನನ್ನ ಬಂಧುಗಳೇ, ಇದೊಂದು ಚರಿತ್ರಾರ್ಹವಾದ ದಿನ. ಈ ಮಹತ್ಕೆರೆಯ ನೀರನ್ನು ಮುಟ್ಟುವ ಐತಿಹಾಸಿಕ ಸನ್ನಿವೇಶದಲ್ಲಿ ಭಾಗವಹಿಸಿ ನೀವೆಲ್ಲರೂ ಕೂಡ ಸಮಾನತೆಯನ್ನು ಮೆರೆದಿದ್ದೀರಿ. ನೀವು ಚೆಲ್ಲಿದ ಒಂದೊಂದು ಹನಿ ರಕ್ತವು ನಮ್ಮ ಸ್ವಾಭಿಮಾನದ ಸಂಕೇತ. ಸಿಂಹದ ಮರಿಗಳಂತೆ ನನ್ನೊಂದಿಗೆ ಹೆಜ್ಜೆ ಹಾಕಿ. ಆತ್ಮವಿಶ್ವಾಸವಿದ್ದರೆ ಜಯ ನಮ್ಮದು. ಹೆದರದಿರಿ. ನೋಡಿ, ಹಿಂದೆ ಈ ಮಹತ್ಕೆರೆ ನೀರನ್ನು ಮುಟ್ಟುವ ಐತಿಹಾಸಿಕ ಕ್ರಾಂತಿಯಲ್ಲಿ ಪಾಲ್ಗೊಂಡು ಜಗತ್ತಿಗೆ ನಾವು ಸಮಾನತೆಯನ್ನು ಪ್ರತಿಪಾದಿಸೋಣ. ಬನ್ನಿ, ನನ್ನೊಂದಿಗೆ ಹೆಜ್ಜೆ ಹಾಕಿ. ನನ್ನ ಜನಗಳೇ, ಸ್ವಯಂ ಸಹಾಯ, ಆತ್ಮಗೌರವ, ಜ್ಞಾನ ಸಂಪಾದನೆ ನಮ್ಮ ತತ್ಕ್ಷಣದ ಕರ್ತವ್ಯಗಳಾಗಬೇಕು. ಅರಿಯದೆ ಮಾಡುವ ಅಂಧ ಸತ್ಯಾಗ್ರಹಗಳಿಂದ ಏನೂ ಪ್ರಯೋಜನವಿಲ್ಲ. ಮನುಸ್ಮೃತಿ, ವರ್ಣಾಶ್ರಮ ಧರ್ಮ ಗ್ರಂಥಗಳು ಮಾನವತೆಗೆ ವಿರೋಧಿಯಾದವು. ಇವುಗಳನ್ನ ಮನಸ್ಸಿನಿಂದ ಕಿತ್ತು ಹಾಕುವ ಕೆಲಸ ಮೊದಲು ಆಗಬೇಕಾಗಿದೆ. ಹಿಂಸೆಯನ್ನು ಅನಿವಾರ್ಯವಾದಾಗ ಮಾತ್ರ ಬಳಸೋಣ. ಹಿಂಸೆಯನ್ನು ಅನಿವಾರ್ಯವಾದಾಗ ಮಾತ್ರ ಬಳಸೋಣ. ಹಿಂಸೆ ಒಬ್ಬ ವ್ಯಕ್ತಿಯ ಕೊನೆಯ ಅಸ್ತ್ರವಾಗಬೇಕೆ ಹೊರತು ಅದು ನಮ್ಮ ದೈನಂದಿನ ಅಸ್ತ್ರವಾಗಬಾರದು. ತಿಳಿತೆ? ಮಹಾಸ್ವಾಮಿಗಳೇ, ಬ್ರಿಟಿಷರ ಸರ್ಕಾರ ನಮ್ಮ ಯಾವ ಮನವಿಗಳನ್ನು ಪುರಸ್ಕರಿಸುತ್ತಿಲ್ಲ. ಹೌದು. ನಮ್ಮ ಜನಗಳನ್ನು ಪ್ರತಿ ಊರಿನಲ್ಲಿ, ಹಳ್ಳಿಗಳಲ್ಲಿ ಬಿಟ್ಟಿ ಚಾಕರಿ ಮಾಡಿಸುತ್ತಿದ್ದಾರೆ. ಹೌದು. ಈ ತಪ್ಪುಗಳನ್ನು ತಪ್ಪಿಸಲು ಈ ಸಭೆಯೊಳಗೆ ನಾವು ಕ್ರಮ ಕೈಗೊಳ್ಳಬಹುದು. ಸ್ವಾಮಿ, ಬ್ರಿಟಿಷ್ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ನಮ್ಮ ಯಾವ ಸಮಸ್ಯೆಗಳನ್ನು ಪರಿಹರಿಸುತ್ತಿಲ್ಲ. ಎಲ್ಲ ಹಳ್ಳಿಗಳಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಯಥೇಚ್ಛವಾಗಿದೆ. ಹಾಗಾಗಿ ತಾವು ಈ ಸಭೆಯಲ್ಲಿ ಅದನ್ನು ಪರಿಹರಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಹೌದು ಹೌದು ಹೌದು. ಮಹಾಸ್ವಾಮಿಗಳೇ, ಅಷ್ಟೇ ಅಲ್ಲ, ಸತ್ತ ಪ್ರಾಣಿಗಳನ್ನು ಊರಿಂದ ಹೊರಗಡೆ ಹಾಕಿದ್ದಕ್ಕಾಗಿ ಕಂಬ ಕಟ್ಟಿಸಿದ್ದಾರೆ. ಹೌದು. ಕಂಬಕ್ಕೆ ಕಟ್ಟಿ ಬೆರಿ ಮೈಯಲ್ಲಿ ಬಾಸಿಂದ ಬರುವ ಹಾಗೆ ಹೊಡೆಯುತ್ತಿದ್ದಾರೆ. ನನ್ನ ಜನಗಳೇ, ನಾನು ನಿಮ್ಮೆಲ್ಲರ ಮನವಿಯನ್ನು ಸ್ವೀಕರಿಸಿದ್ದೇನೆ. ನೋಡಿ, ಇದೊಂದು ಐತಿಹಾಸಿಕವಾದ ದಿನ. ಈ ಮಹತ್ಕೆರೆ ನೀರನ್ನು ಮುಟ್ಟುವ ಮೂಲಕ ಗಾಳಿ, ಬೆಳಕು, ನೀರು, ಭೂಮಿ ನಮ್ಮ ಹಕ್ಕು ಎಂಬುದನ್ನು ಪ್ರತಿಪಾದಿಸಿದ್ದೇವೆ. ನಮ್ಮ ಮತ್ತಷ್ಟು ಹಕ್ಕುಗಳಿಗೆ ಇನ್ನಷ್ಟು ಮೈಲಿಗಳ ದೂರ ಸಾಗಬೇಕಾಗಿದೆ. ನನಗೆ ಗೊತ್ತಿದೆ, ನಮ್ಮ ಜನ ದುಃಖ ಸಾಗರದಲ್ಲಿ ಮುಳುಗಿದ್ದಾರೆ. ಭೂಮಿಯೇ ಹಾಸಿಗೆಯಾಗಿ, ಆಕಾಶವೇ ಹೊದಿಕೆಯಾಗಿ, ಕಾಡು ಮೇಡುಗಳಲ್ಲಿ ಅಲಿಯುತ್ತಿದ್ದಾರೆ. ಅಷ್ಟೇ ಅಲ್ಲ, ದುಡಿಮೆಯನ್ನೇ ಗಡಿ ಮಾಡಿಕೊಂಡು ಕೈಗಳಿಗೆ ಸರಪಣಿಗಳನ್ನು ಕಟ್ಟಿಕೊಂಡು ತೆರಳುತ್ತಿದ್ದಾರೆ. ಇವುಗಳೆಲ್ಲದರಿಂದ ಬಿಡುಗಡೆ ಬೇಕಾಗಿದೆ. ಬಿಡುಗಡೆ ಎಂಬುದು ಬೇಡುವುದರಿಂದ ಬರುವುದಿಲ್ಲ. ಬಿಡುಗಡೆ ಎನ್ನುವುದು ಕೇಳುವುದರಿಂದ ಬರುವುದಿಲ್ಲ. ಬಿಡುಗಡೆಯನ್ನ ಕಿತ್ತುಕೊಳ್ಳಬೇಕೇ ಹೊರತು ಅದನ್ನು ಬೇಡಿ ಪಡೆಯಲಾಗದು. ಹೋರಾಟದ ಹೆಜ್ಜೆಗಳಿಗೆ ಕಿವಿಗಳ ಚಿಕ್ಕುವ ಗೆಜ್ಜೆಗಳನ್ನು ಕಟ್ಟಿ ಸಾಗಬೇಕಾಗಿದೆ ಮುಂದೆ. ಆಗ
ದಾರಿ ತಂತಾನೇ ತೆರೆದುಕೊಳ್ಳುತ್ತದೆ. ಭಾರತ ದೇಶವೆಂದರೆ ಕೇವಲ ಶ್ರೀಮಂತರ ಹಾಗೂ ಸವರ್ಣೀಯರ ದೇಶ ಮಾತ್ರ ಅಲ್ಲ, ಬಡವರಿಗೂ ಬದುಕುವ ಸಮಾನ ಹಕ್ಕಿದೆ ಎಂಬುದನ್ನು ಪ್ರತಿಪಾದಿಸಿ ತೋರಿಸೋಣ. ಹಿಂದೆ ಈ ಮಹತ್ಕೆರೆ ನೀರನ್ನು ಮುಟ್ಟುವ ಮೂಲಕ ಅಸಮಾನತೆಯ ವಿರುದ್ಧ ಸಮರ ಸಾರೋಣ. ಬನ್ನಿ ಬಂಧುಗಳೇ, ಸಿಂಹದ ಮರಿಗಳೊಂದಿಗೆ ನನ್ನೊಂದಿಗೆ ತಾವೆಲ್ಲರೂ ಹೆಜ್ಜೆ ಹಾಕಿ ಹಿಂದೆ ಈ ನೀರನ್ನು ಮುಟ್ಟುವ ಮೂಲಕ ವಿಶ್ವಕ್ಕೆ ಸಮಾನತೆಯನ್ನು ಪ್ರತಿಪಾದಿಸೋಣ. ಬನ್ನಿ ಬಂಧುಗಳೇ, ನನ್ನೊಂದಿಗೆ ಹೆಜ್ಜೆ ಹಾಕಿ. ಮಹಾತ್ಮ ಗಾಂಧೀಜಿಯವರು ಈ ಪತ್ರ ನಿಮಗೆ ಕೊಡು ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರಿಂದ ಪತ್ರ ಬಂದಿದೆ. ನನಗೆ ಗಾಂಧೀಜಿಯವರಿಂದ ಅವರನ್ನು ಭೇಟಿ ಮಾಡಲಿಕ್ಕಾಗಿ ಪತ್ರ ಬಂದಿದೆ. ನಂತರದ ದಿನಗಳಲ್ಲಿ ಮತ್ತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡುತ್ತೇನೆ. ಈಗ ನನಗೆ ಹೋಗಿ ಬರಲು ಅವಕಾಶ ಮಾಡಿದ್ದಾರೆ. ನಮಸ್ಕಾರ. ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ
ಕಮ್ಯುನಲ್ ಅವಾರ್ಡ್ ಕುರಿತ ಚರ್ಚೆಯಲ್ಲಿ ಅಂಬೇಡ್ಕರ್ ಅವರು ಬಹಳ ತೀವ್ರವಾಗಿ ಮಾತನಾಡಿದ್ದಾರೆಂದು ಕೇಳಿ ಆತನನ್ನ ಭೇಟಿ ಮಾಡಲು ಹೇಳಿ ಕಳಿಸಿದ್ದೇನೆ. ಆತ ತನ್ನ ಸ್ನೇಹಿತರೊಂದಿಗೆ ಇಲ್ಲಿಗೆ ಬರುವವರಿದ್ದಾರೆ. ಹಾಗೆ ಈ ಮುಂಚೆ ಆತನನ್ನ ತಾವು ಯಾರಾದರೂ ಭೇಟಿ ಮಾಡಿದ್ದೀರಾ? ಅಗೋ ಅಂಬೇಡ್ಕರ್ ಅವರು ಬರ್ತಿದ್ದೀರಾ ಬಾಬೂಜಿ? ಓ, ಅಂಬೇಡ್ಕರ್ ನೀವೇ ತಾನೆ? ಬನ್ನಿ ಕುಳಿತು. ತಮ್ಮನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದು ನಮಗೆ ಬಹಳ ಸಂತೋಷವಾಯಿತು. ಡಾಕ್ಟರ್, ಕಮ್ಯುನಲ್ ಅವಾರ್ಡ್ನ ಪ್ರಶ್ನೆ ಬಿಕ್ಕಟ್ಟಿನಲ್ಲಿದೆ. ಇದಕ್ಕೆ ತಮ್ಮ ಅಭಿಪ್ರಾಯಗಳೇನು? ಮಿಸ್ಟರ್ ಗಾಂಧಿ, ನೀವು ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕಾಗಿ ನನ್ನನ್ನು ಇಲ್ಲಿ ಕರೆಸಿದ್ದೀರಿ. ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ನನ್ನೊಂದಿಗೆ ಹಂಚಿಕೊಳ್ಳಿ. ಅಥವಾ ನೀವು ನನ್ನನ್ನು ಪ್ರಶ್ನಿಸಬಹುದು, ನಾನು ಉತ್ತರಿಸ್ತೇನೆ. ನಾನು ತಿಳಿದಂತೆ ನಿಮಗೆ ನನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳಿವೆಂದು ಕೇಳಿದ್ದೆ. ನಾನು ನನ್ನ ಶಾಲೆಯ ದಿನಗಳಿಂದಲೂ ಅಸ್ಪೃಶ್ಯರ ಬಗ್ಗೆ ಯೋಚಿಸುತ್ತಿದ್ದೇನೆ. ಬಹುಶಃ ನೀವಿನ್ನಾಗ ಹುಟ್ಟಿರ್ಲಿಲ್ಲ ಅನ್ಸುತ್ತೆ. ನಿಜ ಗಾಂಧಿ, ಅಸ್ಪೃಶ್ಯರ ಸಮಸ್ಯೆಗಳನ್ನು ಕುರಿತಂತೆ ತಾವು ನಾನು ಹುಟ್ಟುವ ಮುಂಚಿನಿಂದಲೂ ಯೋಚಿಸುತ್ತಿದ್ದೀರಿ ಅನ್ನೋದು ಸತ್ಯವಾದ. ಯಾಕೆಂದ್ರೆ ನೀವು ಹಿರಿಯರು, ನನಗಿಂತ ಮುಂಚೆ ಹುಟ್ಟಿದ್ದೀರಿ. ಎಲ್ಲ ಹಿರಿಯರು ಕೂಡ ಅಸ್ಪೃಶ್ಯರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಅಷ್ಟೇ ಸತ್ಯವಾದ. ಆದರೆ ಅದಕ್ಕಿಂತಲೂ ಮಿಗಿಲಾದಂತ ಒಂದು ಸತ್ಯ ಇದೆ. ಅದೇನು ಅಂತಂದ್ರೆ, ನಿಮ್ಮ ಸ್ವಂತ ಆಸಕ್ತಿಯಿಂದಾಗಿಯೇ ಕಾಂಗ್ರೆಸ್ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ಅಸ್ಪೃಶ್ಯರ ಸಮಸ್ಯೆಗಳನ್ನು ಸೇರಿಸಿದೆ ಅನ್ನೋದು ಅಷ್ಟೇ ಸತ್ಯವಾದ. ಡಾಕ್ಟರ್, ನಿಮಗೆ ಗೊತ್ತಿಲ್ಲ, ನಮ್ಮ ಪಕ್ಷದ ಕೆಲವರು ಇದೊಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಮಸ್ಯೆ, ಇದನ್ನ ರಾಜಕೀಯದಲ್ಲಿ ತರುವುದು ಬೇಡ ಎಂಬ ನಿಲುವು ತಿಳಿಸಿದ್ದರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷ ಅಸ್ಪೃಶ್ಯರ ಏಳಿಗೆಗಾಗಿ 20 ಲಕ್ಷ ರೂಪಾಯಿಗಳಲ್ಲಿ 1 ಪೈಸೆಯೂ ಕಡಿಮೆ ಆಗದಂತೆ ಖರ್ಚು ಮಾಡಿದೆ. ನಿಮ್ಮಂತವರು ನಮ್ಮಂತವರನ್ನ ಬೆಂಬಲಿಸುವ ಬದಲು ವಿರೋಧ ಮಾಡುತ್ತಿದ್ದೀರಿ. ಕಾರಣಗಳೇ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು. ಮಿಸ್ಟರ್ ಗಾಂಧಿ, ತಾವು ಹೇಳ್ತಿದ್ದೀರಿ ಕಾಂಗ್ರೆಸ್ ಪಕ್ಷವು ನಮ್ಮ ಉದ್ಧಾರಕ್ಕಾಗಿ 20 lakhs have been spent on us. 20 ಲಕ್ಷ ರೂಪಾಯಿಗಳಲ್ಲಿ 1 ಪೈ ಕಡಿಮೆ ಇಲ್ಲದಂತೆ ಅಸ್ಪೃಶ್ಯರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಿ ಖರ್ಚು ಮಾಡಿದೆ ಅಂತ. ಬಟ್ ನನ್ನ ಪ್ರಕಾರ ಇಟ್ಸ್ ಮೇರ್ ವೇಸ್ಟ್ ಗಾಂಧಿ. ಇಷ್ಟು ಹಣದಲ್ಲಿ ನಾನು ನನ್ನ ಶೋಷಿತ ಜನಾಂಗದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೆ. ಪ್ರಾಮಾಣಿಕವಾಗಿ ಅವರಿಗೆ ಜೀವನವನ್ನು ಕಟ್ಟಿಕೊಡುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಆದರೆ ಈ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿಲ್ಲ ಅಂತಲೇ ನನ್ನ ಅಭಿಪ್ರಾಯ. ಅದು ಹೇಗೆ ಹೇಳ್ತೀರಾ ಅಂಬೇಡ್ಕರ್? ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತನ ಪ್ರವೇಶ ಆಗಲಿಕ್ಕೆ ಗಾಂಧಿ ಟೊಪ್ಪಿಯನ್ನು ಹಾಗೂ ಖಾದಿ ತೊಡುವುದನ್ನು ಕಡ್ಡಾಯ ಮಾಡಿರುವಂತೆ ಒಬ್ಬ ಅಸ್ಪೃಶ್ಯ ವಿದ್ಯಾರ್ಥಿ ಜೊತೆ ಸಹಪಂಕ್ತಿ ಭೋಜನವನ್ನು ಕೂಡ ಅದು ಕಡ್ಡಾಯಗೊಳಿಸಬೇಕಾಗಿದೆ. ಆಗ ನಿಮ್ಮ ಜಿಲ್ಲಾ ಅಧ್ಯಕ್ಷರಂತ ನಾಯಕರು ನಮ್ಮಂತವರು ದೇವಸ್ಥಾನ ಪ್ರವೇಶಿಸುವ ಚಳವಳಿಯನ್ನ ವಿರೋಧಿಸುವುದನ್ನ ತಪ್ಪಿಸಬಹುದಾಗಿದೆ. ಅದು ಹಾಗಲ್ಲ ಅಂಬೇಡ್ಕರ್. ಒಂದು ಪಕ್ಷ, ಲಕ್ಷಾಂತರ ಜನರಿರುವ ರಾಜಕೀಯ ಪಕ್ಷ. ಒಮ್ಮೆಗೆ ಸಾಮಾಜಿಕ ಬದಲಾವಣೆ ಆಗಬಹುದೆಂದು ತಮಗೆ ಅನಿಸಿದೆ? ಕೇವಲ 25 ವರ್ಷಗಳ ಹಿಂದೆ ಪ್ರಾರಂಭವಾದ ಪಕ್ಷ ಶತಮಾನಗಳ ಕೊಳೆಯನ್ನ ಒಂದೇ ರಾತ್ರಿಯಲ್ಲಿ ತೊಳೆಯಬೇಕೆಂದು ಬಯಸುವುದು ಪ್ರಾಯೋಗಿಕವಾದದ್ದಲ್ಲ ಅಂಬೇಡ್ಕರ್. ಅದು ಅಲ್ಲದೆ ಬ್ರಿಟಿಷರು ಆಡಳಿತಾತ್ಮಕವಾಗಿ ತಮ್ಮ ಹೃದಯ ಪರಿವರ್ತನೆ ಮಾಡಿಕೊಳ್ಳಬೇಕು. ಮಿಸ್ಟರ್ ಗಾಂಧಿ, ನೀವು ಹೇಳ್ತಿದ್ದೀರಿ ಬ್ರಿಟಿಷರು ಆಡಳಿತಾತ್ಮಕವಾಗಿ ತಮ್ಮ ಹೃದಯ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ. ಆದ್ರೆ ನಾನು ಕೇಳ್ತಿದ್ದೀನಿ, ಹಿಂದೂಗಳು ಅಸ್ಪೃಶ್ಯರನ್ನ ಕುರಿತಂತೆ ಯಾವ ರೀತಿಯ ಹೃದಯ ಪರಿವರ್ತನೆ ಮಾಡಿಕೊಂಡಿದ್ದಾರೆ? ಯಾವನೋ ಒಬ್ಬ ನಾಯಕ ನಮ್ಮನ್ನ ವಿಮೋಚನೆಗೊಳಿಸ್ತಾನೆ ಅಂತ ನಾನು ನಂಬೋದಿಲ್ಲ. ನಾವು ಸ್ವಯಂ ಸಹಾಯ, ಆತ್ಮಗೌರವ, ಜ್ಞಾನ ಸಂಪಾದನೆಯಲ್ಲಿ ನಂಬಿಕೆ ಇಟ್ಟ ಜನ. ಐ ಜಸ್ಟ್ ಬಿಲೀವ್ ಇನ್ ಆರ್ಗನೈಸಿಂಗ್, ಎಜುಕೇಟಿಂಗ್ ಅಂಡ್ ಎಜುಕೇಟ್ ದಿ ಪೀಪಲ್.
ನನ್ನ ಜನರ ಹಕ್ಕುಗಳಿಗಾಗಿ ನಿರಂತರವಾಗಿ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ, ಅದೆಷ್ಟೇ ಕಷ್ಟ ಆದರೂ ಕೂಡ. ಆದರೆ ನೀವು ಹೇಳಿ, ಕಾಂಗ್ರೆಸ್ ಪಕ್ಷ ನನ್ನ ಚಳವಳಿಯನ್ನು ವಿರೋಧಿಸೋದೇ, ನನ್ನನ್ನು ದೇಶದ್ರೋಹಿ ಅಂತ ಯಾಕೆ ಕರೀತಾರೆ? ಡಾಕ್ಟರ್, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ತಮ್ಮ ತತ್ವಗಳಲ್ಲಿ ಬದ್ಧತೆ ಇಡಬೇಕಾಗುತ್ತದೆ. ಅಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಕಾಂಗ್ರೆಸ್ ಪಕ್ಷ ಬ್ರಿಟಿಷರಿಂದ ಈ ದೇಶವನ್ನು ಬಿಡಿಸಿಕೊಂಡು ಪವಿತ್ರ ನಾಡನ್ನಾಗಿ ರೂಪಿಸುವ ಆಶಯವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬದುಕುತ್ತಿರುವ ಎಲ್ಲ ಜನಾಂಗಗಳ ಪುಣ್ಯಭೂಮಿಯನ್ನಾಗಿ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಪುಣ್ಯಭೂಮಿಯ ಗಾಂಧೀಜಿ, ನಮಗೆ ಮಾತೃಭೂಮಿ ಅನ್ನೋದೇ ಇಲ್ವಲ್ಲ? ಇದೆ, ನಿಮಗೆ ಖಂಡಿತ ಇದೆ. ನೀವು ದುಂಡು ಮೇಜಿನ ಸಭೆಯಲ್ಲಿ ಮಾಡಿದ ಭಾಷಣ ಮತ್ತು ನಿಮ್ಮ ಕಾಳಜಿಯನ್ನ ಕೇಳಿ ತಿಳಿದಿದ್ದೇನೆ. ತಾವು ಅಪ್ಪಟ ದೇಶ ಪ್ರೇಮಿ, ನಿಮಗೆ ಮಾತೃಭೂಮಿ ಇದೆ, ಇಲ್ಲವೆನ್ನಬಾರದು. ಹೇಗೆ ಹೇಗೆ ಅನ್ನಲಿ ಈ ನಾಡನ್ನು ನನ್ನ ಮಾತೃಭೂಮಿ ಎಂದು, ಈ ದೇಶವನ್ನ ಮಾತೃಭೂಮಿ ಎಂದು ತಾವು ಕರೆದಂತೆ ಹೇಗೆ ಕರೆಯಲಿ? ಈ ಧರ್ಮವನ್ನ ನನ್ನ ಧರ್ಮ ಎಂದು ಹೇಗೆ ತಿಳಿಯಲಿ? ನನ್ನ ಜನರನ್ನ ನಾಯಿ, ನರಿ, ಹಂದಿಗಳಿಗಿಂತಲೂ ಕೀಳಾಗಿ ನೋಡುತ್ತಿದ್ದಾರೆ. ಕುಡಿಯುವ ನೀರಿಗೆ, ಸಹಜವಾದ ಬದುಕಿಗೆ ಹೋರಾಟ ಮಾಡುವ ಅಗತ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ನಾನು ಈ ನಾಡನ್ನು ನನ್ನ ನಾಡು ಅಂತ ಹೇಗೆ ತಿಳಿಯಲಿ? ನೂರಾರು ವರ್ಷಗಳಿಂದ ವಂಚನೆಗಳಿಗಾಗಿರುವ ನನ್ನ ಜನರ ಹಕ್ಕುಗಳಿಗಾಗಿ ನಾನು ನಿರಂತರವಾಗಿ ಹೋರಾಟ ಮಾಡ್ತೇನೆ ಗಾಂಧೀಜಿ. ಶತಮಾನಗಳಿಂದ ತುಳಿತಕ್ಕೊಳಗಾಗಿ, ದೌರ್ಜನ್ಯಕ್ಕೊಳಗಾಗುತ್ತಿರುವ ನನ್ನ ಜನರಿಗಾಗಿ ನನ್ನ ಹೋರಾಟ ಪಾಪವಾದರೂ ಸರಿ, ನನ್ನ ಉಸಿರಿರುವವರೆಗೂ ನನ್ನ ಜನರಿಗಾಗಿ ನಾನು ಹೋರಾಟ ಮಾಡ್ತೇನೆ. ಇದನ್ನು ತಾವು ಕೂಡ ತಿಳಿಯಿರಿ, ತಮ್ಮ ಪಕ್ಷಕ್ಕೂ ಮನವರಿಕೆ ಮಾಡಿಕೊಡಿ. ಡಾಕ್ಟರ್ ಅಂಬೇಡ್ಕರ್ ಮತ್ತು ಗೆಳೆಯರೇ, ನಿಮ್ಮ ಮುಂದೆ ನಾನು ಒಂದು ಅಂಶವನ್ನ ಸ್ಪಷ್ಟಪಡಿಸುತ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ಮುಖ್ಯವೆಂದು ನಾವೆಲ್ಲರೂ ಭಾವಿಸಿದ್ದೇವೆಯೋ, ಅಂತೆಯೇ ಅಸ್ಪೃಶ್ಯತೆಯ ನಿವಾರಣೆಯು ಮುಖ್ಯವಾದದ್ದೇ ಆಗಿದೆ. ಪ್ರೀತಿ ಕರುಣಗಳು ಆಳಬೇಕೆಂದು ಸದಾ ಬಯಸುವನು ನಾನು. ಶಕ್ತಿ ಮತ್ತು ತಾರತಮ್ಯಗಳಲ್ಲ, ಇದು ನಿಮಗೆ ಚೆನ್ನಾಗಿ ನೆನಪಿರಲಿ. ಶಕ್ತಿ ಮತ್ತು ತಾರತಮ್ಯ, ಈ ಇಲ್ಲದ ಶಕ್ತಿ ಮತ್ತು ತಾರತಮ್ಯಗಳ ನಡುವೆ ನಾನು ಹಾಗೂ ನನ್ನ ಜನ ಸಿಕ್ಕಿ ನಲಗಿ ಹೋಗಿದ್ದೇವೆ ಗಾಂಧೀಜಿ. ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಅಸ್ಪೃಶ್ಯರ ಸಮಸ್ಯೆಗಳಿಗೆ ಪೂರಕವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಾಗಿ ಅದು ಪ್ರಕಟಿಸಿದೆ. ಕಾಂಗ್ರೆಸ್ ಕೂಡ ಆ ವಿಚಾರವನ್ನು ಒಪ್ಪಿದೆ. ತಾವು ತಿಳಿದಂತೆ ಸಿಖ್ಖರು, ಮುಸ್ಲಿಮರು ನಮಗಿಂತಲೂ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ, ಅದು ಕೂಡ ತಮಗೆ ಗೊತ್ತಿದೆ. ಆದರೆ ನಾವು ಸ್ವಯಂ ಸಹಾಯ ಮತ್ತು ಆತ್ಮಗೌರವದಲ್ಲಿ ನಂಬಿಕೆ ಇಟ್ಟ ಜನ. ಅನುಕಂಪದ ಆಧಾರದ ಮೇಲೆ ನಮಗೆ ಯಾವ ರಾಜಕೀಯ ಹಸ್ತಾಂತರವೂ ಬೇಕಾಗಿಲ್ಲ. ಆದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗಾಂಧೀಜಿ? ಐ ಡಿಫರ್ ಮಿಸ್ಟರ್ ಅಂಬೇಡ್ಕರ್. ಅಸ್ಪೃಶ್ಯರನ್ನ ಹಿಂದೂಗಳಿಂದ ರಾಜಕೀಯವಾಗಿ ಬೇರ್ಪಡಿಸುವುದರ ಬಗ್ಗೆ ನನ್ನ ವಿರೋಧವಿದೆ. ಐ ಡೂ ಡಿಫರ್ ಮಿಸ್ಟರ್ ಗಾಂಧಿ. ನಿಮ್ಮ ಮುಕ್ತವಾದಂತಹ ಅಭಿಪ್ರಾಯಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ತಮ್ಮನ್ನು ಬಂದು ಭೇಟಿ ಮಾಡಿದ್ದಕ್ಕಾಗಿ, ಅನೇಕ ವಿಚಾರಗಳನ್ನು ತಿಳಿಯಲು, ರಾಜಕೀಯವಾಗಿ ನಾನು ಹಾಗೂ ನಮ್ಮ ಜನ ಎಲ್ಲಿ ಬಂದು ನಿಂತಿದ್ದೇವೆಂದು ಅರಿಯಲು ಈ ಭೇಟಿ ಅತ್ಯಂತ ಮಹತ್ವದ್ದಾಗಿದೆ. ಸಾಕಷ್ಟು ವಿಚಾರಗಳು ನಿಮ್ಮಿಂದ ತಿಳಿದಿದ್ದಾಗಿದೆ. ರಾಜಕೀಯವಾಗಿ ಇದು ಸಂದಿಗ್ಧ ಕಾಲ ಎಂದು ನಮಗೆ ತಿಳಿದಿದೆ. ನಿಮ್ಮ ಮುಕ್ತವಾದಂತಹ ಅಭಿಪ್ರಾಯಕ್ಕೆ ವಂದನೆ. Let us today continue to agree to disagree. That is the fact. ನಾನು ಬರ್ತೇನೆ.
ಮಾತುಗಳನ್ನು ಹೇಳಬೇಕಾಗಿದೆ. ಕೋಮುಗಳ ವಿಶೇಷ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿದಂತೆ ಅನಧಿಕೃತ ಚರ್ಚೆಯ ಮೂಲಕ ನಾವು ಎಲ್ಲರಿಗೂ ಒಪ್ಪಿಯಾಗುವಂತಹ ತೀರ್ಮಾನಕ್ಕೆ ಬರಲಾಗಿದೆ. ಈ ಸೋಲಿಗೆ ಕಾರಣಗಳನ್ನು ಹುಡುಕುತ್ತಾ ಹೀಗೆ ಎಂದು ಹೇಳಲಾಗಿದೆ. ಸರ್ಕಾರದ ನಾಮಕರಣದಿಂದ ನಾವು ಇಲ್ಲಿದ್ದೇವೆ. ನಾವು ಯಾವುದೇ ಚುನಾಯಿತ ಪ್ರತಿನಿಧಿಗಳಲ್ಲ. ವೈಯಕ್ತಿಕವಾಗಿ ನಾನು ಕಾಂಗ್ರೆಸ್ನ ಪ್ರತಿನಿಧಿ. ಕಾಂಗ್ರೆಸ್ ಪಕ್ಷದಲ್ಲಿ ಅಸ್ಪೃಶ್ಯರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಆದರೆ ಅಸ್ಪೃಶ್ಯ ವರ್ಗದ ವಿಶೇಷ ಪ್ರಾತಿನಿಧ್ಯಕ್ಕೆ ನನ್ನ ವಿರೋಧವಿದೆ. ಇದು ಅವರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ. ಹಿಂದೂಗಳ ಮನಸ್ಸು ಜಾಗೃತವಾಗಿ ಆದಷ್ಟು ಬೇಗ ಅಸ್ಪೃಶ್ಯತೆಯ ಪಾಪಕೂಪ ನಾಶವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಸನ್ಮಾನ್ಯ ಪ್ರಧಾನಿಗಳೇ ಮತ್ತು ಸ್ನೇಹಿತರು, ಈ ಹಿಂದೆ ನಮ್ಮ ಚರ್ಚೆ ಮುರಿದು ಬಿದ್ದಾಗಲೇ ನಾವು ಈ ಸಭೆಯಲ್ಲಿ ಯಾವುದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಿಲ್ಲವೆಂದು ತಿಳಿದಿದ್ದೇವೆ. ಆದರೆ ನಾವು ಸರ್ಕಾರದಿಂದ ಮರು ನಾಮಕರಣಗೊಂಡವರೆಂದು ನಮ್ಮ ಜನರ ಬದುಕಿಗಾಗಿ ಹೋರಾಟ ಮಾಡಲು ಈ ದಿನ ನಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಗಾಂಧೀಜಿಯವರು ನಿರ್ದಿಷ್ಟವಾದಂತಹ ಒಂದು ಒಪ್ಪಂದಕ್ಕೆ ಬರಲಾಗದೇ ಇದ್ದದ್ದರಿಂದ ಅನಿವಾರ್ಯವಾಗಿ ನಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗಿದೆ. ನೋಡಿ, ನಮ್ಮ ಜನಕ್ಕೆ ನಿರ್ದಿಷ್ಟವಾಗಿ ಯಾವುದೇ ಒಂದು ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಸಂಪೂರ್ಣವಾಗಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಅಧಿಕಾರ ಹಸ್ತಾಂತರವಾಗುವುದೇ ಆದರೆ ಅದು ಕೇವಲ ಕೆಲವು ಕೋಮುಗಳಿಗೆ ಮಾತ್ರ ಹೋಗತಕ್ಕದ್ದಲ್ಲ. ಒಂದೊಮ್ಮೆ ಭಾರತ ದೇಶದ ಜನರಿಗೆ ತಮ್ಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ದೊರೆತರೆ ನಿಸ್ಸಂಶಯವಾಗಿ ನಾನು ಈ ಸಭೆಯಲ್ಲಿರುತ್ತೇನೆ. ನನ್ನ ಕೋಮಿನ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಮಾಡಲು ಸದಾ ಸನ್ನದ್ಧನಾಗಿರುತ್ತೇನೆ. ಏಕೆಂದರೆ ಶೋಷಿತ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯವೂ ಇಲ್ಲ, ರಾಜಕೀಯ ನಾಯಕತ್ವವೂ ಇಲ್ಲ. ನಾವು ಹಾಗೂ ನನ್ನ ಶೋಷಿತ ವರ್ಗದವರು ಕೇವಲ ಅಧಿಕಾರದ ಹಸ್ತಾಂತರದ ಬೆನ್ನ ಹಿಂದೆ ಬಿದ್ದಿಲ್ಲ. ಅದಷ್ಟೇ ನಮ್ಮ ಪಾರಮ್ಯ ಅಲ್ಲ, ಅದಷ್ಟೇ ನಮ್ಮ ಗುರಿ ಅಲ್ಲ. ಒಂದೊಮ್ಮೆ ರಾಜಕೀಯ ಹಸ್ತಾಂತರವಾಗುವುದೇ ಆದರೆ ಅದು ಕೇವಲ ಕೆಲವು ಕೋಮುಗಳಿಗೆ ಮಾತ್ರ ಹೋಗತಕ್ಕದ್ದಲ್ಲ, ಎಲ್ಲ ಕೋಮುಗಳಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಮಹಿಳಾ ಅಸ್ಪೃಶ್ಯರ ಕುರಿತು ನಾನು ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ಉಳಿದ ಅಲ್ಪಸಂಖ್ಯಾತರ ಬೇಡಿಕೆಗಳು, ಅಸ್ಪೃಶ್ಯರ ಬೇಡಿಕೆಗಳು ಪ್ರತ್ಯೇಕ ಎಂದು ನನಗೆ ಗೊತ್ತಿದೆ. ಅಸ್ಪೃಶ್ಯರ ನಡುವೆ ಅವರನ್ನು ಪ್ರತಿನಿಧಿಸುವ ಆಯ್ಕೆ ಪ್ರಶ್ನೆ ಬಂದರೆ ನಾನು ಅವರಲ್ಲಿ ಹೆಚ್ಚಿನ ಮತಗಳನ್ನು ಪಡೆಯುತ್ತೇನೆ. ಇದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ. ಅಸ್ಪೃಶ್ಯತೆಯ ನಿವಾರಣೆಗಾಗಿ ಹಿಂದೂ ಪರಿವರ್ತನಾಶೀಲರ ದೊಡ್ಡ ಸಮೂಹವೇ ಕೆಲಸ ಮಾಡುತ್ತಿದೆ. ಅಂಬೇಡ್ಕರ್ ಅವರು ಇಡೀ ಇಂಡಿಯಾದ ಅಸ್ಪೃಶ್ಯರ ಪರವಾಗಿ ಇಟ್ಟಿರುವ ಬೇಡಿಕೆ ಒಳ್ಳೆಯದಲ್ಲ. ಹಳ್ಳಿಗಳಲ್ಲೂ ಹಿಂದೂ ಧರ್ಮದ ವಿಭಾಗೀಕರಣವಾಗುತ್ತದೆ. ಈ ವಿಭಾಗೀಕರಣದ ವಿರುದ್ಧ ನಾನು ಒಬ್ಬನೇ ಹೋರಾಡುವುದಾದರೆ ನನ್ನ ಪ್ರಾಣವನ್ನು ಹೊತ್ತೆ ಇಟ್ಟಾದರೂ ಹೋರಾಡುತ್ತೇನೆ. ಸನ್ಮಾನ್ಯ ಪ್ರಧಾನಿಗಳೇ, ನಾನು ಈ ಹಿಂದೆ ಪ್ರಸ್ತಾಪಿಸಿದ ಕೆಲ ಅಂಶಗಳನ್ನು ಮತ್ತೆ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಶೋಷಿತ ಜನಾಂಗಕ್ಕೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಹಾಗೆ ಅವರಿಗೆ ಯಾರೂ ಸ್ನೇಹಿತರಿಲ್ಲ. ಆಡಳಿತ ನಡೆಸಿರುವ ಬ್ರಿಟಿಷ್ ಅಧಿಕಾರವೂ ಕೂಡ ತಮ್ಮ ಹಕ್ಕುಗಳನ್ನು ನಿರಾಕರಿಸಲೆಂದೇ ಅಸ್ಪೃಶ್ಯರನ್ನ ನೆನೆಯುತ್ತಾರೆ. ಇನ್ನು ಹಿಂದೂಗಳು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಬಲಗೊಳಿಸಿಕೊಳ್ಳಲಿಕ್ಕಾಗಿ ಅಸ್ಪೃಶ್ಯ ಜನಾಂಗವನ್ನು ರಾಜಕೀಯ ದಾಳವನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಸಿಖ್ಖರು ಮತ್ತು ಮುಸಲ್ಮಾನರು ನಮಗಿಂತಲೂ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ ಮತ್ತು ಈಗಾಗಲೇ ಅದು ಮೊದಲನೇ ದುಂಡು ಮೇಜಿನ ಸಭೆಯಲ್ಲಿ ಚರ್ಚಿತವಾದ ವಿಷಯವಾಗಿದೆ. ಕಾಂಗ್ರೆಸ್ ಪಕ್ಷವು ಕೂಡ ಅಸ್ಪೃಶ್ಯರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿರುವುದಾಗಿ ತಿಳಿಸಿದೆ. ಆದರೆ ಅದರಿಂದ ಯಾವ ಫಲಿತಾಂಶವೂ ಜಾರಿಯಾಗಿಲ್ಲ. ಹೀಗೆ ಎಲ್ಲ ಸಮುದಾಯಗಳಿಂದ ತುಳಿತಕ್ಕೊಳಗಾದ ಒಂದು ಸಮುದಾಯವನ್ನು ನಾನು ಇದುವರೆಗೂ ಕಂಡಿಲ್ಲ. ಮಹಿಳಾ ಅಸ್ಪೃಶ್ಯತೆಯ ಸಮಸ್ಯೆ ಇದೊಂದು ಧಾರ್ಮಿಕ ಪ್ರಶ್ನೆ. ಮಹಿಳಾ ಹಿಂದೂಗಳ ನೈತಿಕತೆ ಇದಕ್ಕೆ ಉತ್ತರವಾಗಬೇಕು. ಇವರನ್ನ ಪ್ರತ್ಯೇಕಿಸುವುದರಿಂದ ಸಮಸ್ಯೆಯನ್ನ ಬಗೆಹರಿಸಬಹುದು ಎಂದು ನನಗೆ ಅನಿಸುತ್ತಿಲ್ಲ. ಆ ವರ್ಗದಿಂದ ಬಂದಿರುವ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವನೆಗಳನ್ನು ಗೌರವಿಸುತ್ತಲೇ
ನನ್ನ ಅಭಿಪ್ರಾಯವೇನೆಂದು ಸ್ಪಷ್ಟವಾಗಿ ಹೇಳುವುದು ನನ್ನ ಕರ್ತವ್ಯವೆಂದು ಭಾವಿಸುತ್ತೇನೆ. ಮುಂದಿನ ಭಾರತ ನನ್ನ ಕನಸು. ಸರ್ವರು ಸುಖಿಗಳಾಗಿ ಬಾಳಬೇಕೆಂದು ನಾನು ಸದಾ ಚಿಂತಿಸುವ ವಿಷಯ. ಅದಕ್ಕಾಗಿ ನನ್ನ ಹೋರಾಟ ಕೂಡ. It is not a religious question, it is a political question, and that is the fact. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಅಧಿಕಾರ ಅನ್ನೋದು ಬ್ರಿಟಿಷರಿಂದ ಪ್ರಬಲರಾಗಿರುವವರ ಕೈಗೆ ಸೇರ್ತಾ ಇದೆ. ಇದು ಪ್ರಾಯೋಗಿಕವಾದಂತಹ ಲಕ್ಷಣ ಅಲ್ಲ. ಪರರ ಸಿಹಿ ಸ್ವರಾಜ್ಯ ನಮಗೆ ವಿಷ ಉಣ್ಣಿಸುತ್ತದೆ ಎಂದು ತಿಳಿದಿದ್ರೂ ಭಾರತಕ್ಕೆ ಸ್ವಾತಂತ್ರ್ಯ ಬರಲಿ ಎಂದು ನಾವು ಆಶಿಸಿದ್ದೇವೆ. ಇಂದಲ್ಲ ನಾಳೆ ನಮ್ಮ ಜನಸಂಖ್ಯೆಗೆ ಅನುಗುಣವಾದಂತಹ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕೇ ಸಿಕ್ಕುತ್ತದೆ ಎಂದು ನಾನು ಸೇರಿದಂತೆ ನನ್ನ ಶೋಷಿತ ಜನಾಂಗ ಕರೆಸಿದ್ದೇವೆ. ಆದರೆ ನಾವು ಅನುಕಂಪದ ಆಧಾರದಲ್ಲಿ ಬದುಕುವ ಜನ ಅಲ್ಲ. ಐ ಜಸ್ಟ್ ಬಿಲೀವ್ ಇಟ್. ಆರ್ಗನೈಸಿಂಗ್, ಅಜಿಟೇಟಿಂಗ್ ಅಂಡ್ ಎಜುಕೇಟಿಂಗ್ ದಿ ಪೀಪಲ್. ಈ ಹಿನ್ನೆಲೆಯಲ್ಲಿ ನಮ್ಮ ಸಮಸ್ಯೆಯನ್ನು ಕಾಲನ ಕೈಗೆ ಕೊಡಲು ನಾವು ಸಿದ್ಧವಾಗಿಲ್ಲ. ಅಧಿಕಾರ ಹಸ್ತಾಂತರವಾಗಬೇಕು ನಿಜ, ಅದು ಸ್ವರಾಜ್ಯಬದ್ಧ ರಾಜಕೀಯ ತೀರ್ಮಾನಗಳಾಗಬೇಕು. ಎಲ್ಲ ನಿಟ್ಟಿನಲ್ಲೂ ಕೂಡ ಒಮ್ಮತದ ಅಭಿಪ್ರಾಯ ಪಡೆದು ನಮ್ಮ ಜನಸಂಖ್ಯೆಗೆ ಅನುಗುಣವಾದಂತ ಸ್ವರಾಜ್ಯಬದ್ಧ ರಾಜಕೀಯ ಹಕ್ಕುಗಳಾಗಬೇಕು. ಮೈಲಾರ ಮಿಸ್ಟರ್ ಗಾಂಧಿ, today continue to agree to disagree. ನಿದ್ದೆ ಇಲ್ಲದೆ ಓದ್ತಾನೆ ಇದ್ದೀರಿ. ಈ ರೀತಿ ಓದಿದ್ರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದಿದೆ. ನೋಡಿ, ನೀವು ಬೆಳಗ್ಗೆ ವಾಕಿಂಗ್ ಹೋಗಿದ್ದಾಗ ಮಾಳವಿಯಾಜಿ ಬಂದಿದ್ರು. ಅವರು ಹೇಳ್ತಾನೆ ಇದ್ರು, ಹೊರಗಡೆ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ, ಗಾಂಧೀಜಿಯವರಂತೂ ಜೈಲಿನಲ್ಲೇ ಉಪವಾಸ ಕುಳಿತಿದ್ದಾರೆ ಅಂತ. ಇದಕ್ಕೆಲ್ಲ ನಿಮ್ಮ ಮೊಂಡು ಹಠಮಾರಿತನವೇ ಕಾರಣವಂತೆ. ಸ್ವಲ್ಪನಾದ್ರೂ ಬದಲಾಯಿಸಿಕೊಳ್ಳೋದು ಬೇಡವೇ? ರಮ, ಇದರಲ್ಲಿ ಗಾಂಧೀಜಿಯವರು ಉಪವಾಸಕ್ಕೆ ಕೂರೋ ಪ್ರಮೇಯವೇ ಇಲ್ಲ ರಮ. ಅಲ್ಲ, ಈ ಉಪವಾಸ ಸತ್ಯಾಗ್ರಹಕ್ಕೆ ಕೂಡೋದು ದೇಶದ ಸಮಸ್ಯೆಗಳನ್ನಿರಬಹುದು ಅಥವಾ ಅಸ್ಪೃಶ್ಯ ಜನಾಂಗದ ಸಮಸ್ಯೆಗಳನ್ನಿರಬಹುದು, ಅದನ್ನೆಲ್ಲಾದ್ರೂ ಪರಿಹಾರ ಮಾಡಲಿಕ್ಕೆ ಉಪವಾಸ ಸತ್ಯಾಗ್ರಹ ಆಗುತ್ತೆ ಅಂತ ನೀವು ನಂಬಿದ್ಯಾ? ಯಾವುದೇ ಸಮಸ್ಯೆಗೆ ಒಂದು ತಾರ್ಕಿಕವಾದಂತ ಅಂತ್ಯವನ್ನ ಹಾಡಬೇಕು ಅಂತ ಹೇಳಿದ್ರೆ ಶೋಷಿತ ಜನಾಂಗವನ್ನು ಕರೆಸಿ ಅವರ ಸಮಸ್ಯೆಗಳು ಅಂತ ಚರ್ಚಿಸಿ ನಂತರ ಅದನ್ನು ಪರಿಹರಿಸುವಂತ ಪ್ರಯತ್ನ ಮಾಡಬೇಕು ಹೊರತು ಈ ಸತ್ಯಾಗ್ರಹದಂತಹ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದ್ರಿಂದ ಅಲ್ಲ. ಇದು ರಾಜಕೀಯ ಮುತ್ಸದ್ದಿತನವೂ ಅಲ್ಲ, ಬೌದ್ಧಿಕತೆಯ ಲಕ್ಷಣವೂ ಅಲ್ಲ. ಇದನ್ನ ಬೌದ್ಧಿಕ ದಾರಿದ್ರ್ಯ ಅಂತ ಕರಿಬಹುದು. ನೋಡಿ, ನಿಮ್ಮ ವಾದ ವಿವಾದ ನನಗೊಂದೂ ಅರ್ಥ ಆಗುತ್ತಿಲ್ಲ. ಮಾಳವಿಯಾಜಿ ಹೇಳ್ತಾನೆ ಇದ್ರು, ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಎದುರು ಹಾಕೊಳ್ಳೋದು ಎಷ್ಟು ಸರಿ. ನೀನಾದ್ರೂ ಒಂದು ಮಾತು ಹೋಗಿ ಕೇಳಬಾರ್ದೇನಮ್ಮ ಅಂತ ನನ್ನನ್ನೇ ಕೇಳಿದ್ರು. ಅದಕ್ಕಾಗಿ ಈ ಮಾತು ಅಷ್ಟೇ. ನೋಡಿ, ನನ್ನದೊಂದು ಆಸೆ ಇದೆ. ಏನ್ ನಿನ್ನ ಆಸೆ? ನನ್ನನ್ನು ಚಳುವಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ನೀವಂತೂ ಗಾಂಧೀಜಿಯವರನ್ನ ಭೇಟಿ ಮಾಡಲೇಬೇಕು. ನೀನು ಕೂಡ ಗಾಂಧೀಜಿಯವರ ಪರವಾಗಿ ಮಾತನಾಡೋದಕ್ಕೆ ಅಂತ ನಿತ್ಯ ಏನ್ ಹೇಳಿ? ಒಂದು ವಿಚಾರ ನಿನಗೆ ಹೇಳ್ತೀನಿ. ನನ್ನ ಮೊಂಡುತನದ ವಾದದಿಂದಾಗಿಯೇ ಗಾಂಧೀಜಿಯವರು
ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದಾರೆ ಎನ್ನುವ ಅಪಪ್ರಚಾರವನ್ನು ಮಾಡಲಾಗಿದೆ. ಉದ್ದೇಶಪೂರ್ವಕವಾಗಿ ಆ ವೈಶ್ಯ ಮಹಾತ್ಮರಿಗೆ ಈ ರೀತಿ ಸತ್ಯಾಗ್ರಹದಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದ್ರಿಂದ ಶೋಷಿತ ಜನಾಂಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ವಿಶ್ವಾಸಾರ್ಹ ಜನತೆಯಲ್ಲಿ ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಬೇಡ? ನೀನೇ ಹೇಳಿ. ಇದೇ ಆದ್ರು ನನಗಂತೂ ಇವರ ಈ ಎಮೋಷನಲ್ ಬ್ಲಾಕ್ ಮೇಲಿಂದಾಗಿ ದಿನನಿತ್ಯ ನನ್ನ ಆರೋಗ್ಯನೂ ಕೆಡ್ತಾ ಇದೆ, ನನ್ನ ಜನರ ಸಮಸ್ಯೆನೂ ಬಗೆಹರಿಸಲಿಕ್ಕಾಗ್ತಿಲ್ಲ. ನೋಡಿ, ದಿನೇ ದಿನೇ ನಿಮ್ಮ ಆರೋಗ್ಯ ಎಷ್ಟು ಹದಗೆಡ್ತಾ ಇದೆ ಅಂತ. ಈಗ ಈ ಪುಸ್ತಕ ಓದಿಲ್ಲ ಅಂತಂದ್ರೆ ಪ್ರಪಂಚ ಏನು ಉಳಿಗೂ ಹೋಗಲ್ಲ. ನೋಡಿ, ಒಂದು ಮಾತು, ನೀವು ಗಾಂಧೀಜಿಯವರನ್ನ ಎಷ್ಟು ದ್ವೇಷಿಸ್ತೀರೋ ನಾನು ಕೂಡ ನಿಮ್ಮನ್ನ ಅಷ್ಟೇ ದ್ವೇಷಿಸ್ತೇನೆ. ಅಲ್ಲ, ನಿಮ್ಗೇನಾದ್ರೂ ಅಪಾಯ ಆದ್ರೆ ನಾನು ಹೇಗೆ ತಡ್ಕೊಳ್ಳಿ ಹೇಳಿ? ಬನ್ನಿ, ಮೊದಲು ಊಟ ಮಾಡಿರಂತೆ, ನನಗೆ ಮಾತ್ರನೂ ಕೊಡ್ತೀನಿ, ಚೆನ್ನಾಗಿ ನಿದ್ದೆ ಮಾಡಿರಂತೆ. ಬನ್ನಿ. ನನ್ನ ಆರೋಗ್ಯದ ಬಗ್ಗೆ ನೀವು ಹೊಂದಿರೋ ಕಾಳಜಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನೇನು ಮಾತು ಹೆಚ್ಚು ಬೆಳೆಸೋಕೆ ಹೋಗೋದಿಲ್ಲ. ನೋಡಿ, ಇವತ್ತೆಲ್ಲ ರಮಾಬಾಯಿ ಹೇಳಿದಾಗ ಮೊದಲು ಊಟ, ಆಮೇಲೆ ಗುಡಿಗೆ, ನಿದ್ರೆ, ಮಾತುಕತೆ ಎಲ್ಲ. ಮೇಡಮ್ ನಡಿ ನಡಿ. ಗಾಂಧೀಜಿ ತಮ್ಮ ಆರೋಗ್ಯ ಹೇಗಿದೆ ಗಾಂಧೀಜಿ? ಗಾಂಧೀಜಿ, ಆದಷ್ಟು ಬೇಗ ನಿಮ್ಮ ಆರೋಗ್ಯ ಸುಧಾರಿಸಲಿ ಅಂತ ನಾನು ಆಶಿಸ್ತೀನಿ. ಅದರೊಟ್ಟಿಗೆ ನನ್ನ ಆಕ್ಷೇಪವನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ತಾವು ತಮ್ಮ ಪಕ್ಷ ನಮಗೆ ಒದಗಿ ಬರಬೇಕಾದಂಥ ರಾಜಕೀಯ ಹಕ್ಕುಗಳ ಬಗ್ಗೆ ಪ್ರಾಮಾಣಿಕವಾಗಿ ವರ್ತನೆ ಮಾಡ್ತಾ ಇಲ್ಲ ಅಂತಲೇ ನನ್ನ ಬಲವಾದ ನಂಬಿಕೆ ಗಾಂಧೀಜಿ. ಇದಕ್ಕೆ ನಾನೇನು ಮಾಡಲು ಸಾಧ್ಯವಿಲ್ಲ. ನನ್ನ ಮನಸ್ಸು ಸರಿ ಎಂದು ಹೇಳುತ್ತಿದೆ. ನೋಡಿ, ನಿಮ್ಮ ಮಾತಿಗೆ ನನ್ನ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಲೇ ನಿಮ್ಮ ಆರೋಗ್ಯ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಆದರೂ ಬಹು ಮುಖ್ಯ ಅನ್ನುವಂಥದ್ದನ್ನ ನಾನು ಅರಿತಿದ್ದೇನೆ. ಎಲ್ಲರಂತೆ ನಾನು ಕೂಡ ನಿಮ್ಮ ಹಿತಚಿಂತಕನಾಗಿದ್ದೇನೆ. ಅದರ ಜೊತೆಗೆ ನಮಗೆ ಒದಗಿ ಬರಬೇಕಾದಂಥ ರಾಜಕೀಯ ಸವಲತ್ತುಗಳು, ನನ್ನ ಹೋರಾಟಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ನಾನು ನಡೀತಾ ಇರತಕ್ಕಂಥ ದಾರಿ ಸರಿಯಾಗಿದೆ ಅಂತ ಕೂಡ ನನಗೆ ಮನವರಿಕೆ ಆಗಿದೆ. ಅದಕ್ಕೋಸ್ಕರ ನಿರಂತರವಾಗಿ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ
ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಒದಗಿ ಬರಬೇಕಾದಂಥ ರಾಜಕೀಯ ಸವಲತ್ತುಗಳ ಬಗ್ಗೆ ನಿಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯವೇನು ಗಾಂಧೀಜಿ? ಅಸ್ಪೃಶ್ಯರನ್ನ ಹಿಂದೂಗಳಿಂದ ರಾಜಕೀಯವಾಗಿ ಬೇರ್ಪಡಿಸುವ ಆಲೋಚನೆ ಬಿಟ್ಟು ಬೇರೆ ಏನನ್ನಾದರೂ ಕೇಳಿ, ನಾನು ಒಪ್ಪಿಕೊಳ್ಳುತ್ತೇನೆ. ಪ್ರತ್ಯೇಕ ಚುನಾವಣಾ ಸವಲತ್ತುಗಳನ್ನು ಅಲ್ಲಗಳೆಯುವ ನೀವು ಪರ್ಯಾಯಗಳ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ? ನೀವು ಪರಿಶೀಲನಾ ಅವಧಿಯನ್ನು ಮುಂದಿನ 10 ವರ್ಷಗಳಿಗೆ ವಿಸ್ತರಿಸುವುದಾದರೆ ನಾನು ನನ್ನ ಇತರೆ ನಾಯಕರೊಂದಿಗೆ ಚರ್ಚಿಸಿ ನಂತರ ಒಂದು ಅಭಿಪ್ರಾಯಕ್ಕೆ ಬರ್ತೇನೆ. ಸದ್ಯ ತಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಎಕ್ಸಲೆಂಟ್ ಅಂಬೇಡ್ಕರ್ ಜಿ, ಎಕ್ಸಲೆಂಟ್. ಹೇ ರಾಮ್, ಹೇ ರಾಮ್, ಹೇ ರಾಮ್. It's a black day. It's a blackest day. It's a blackest day of my life. जनपते मानस होता सब यह जान संसार वंचक सूद कराव है कहे कबीर पुकार जनमत मानस होता सब यह जान संसार वंचक सूद कराव है कहे कबीर पुकार जनमत मानस सब यह जान
ಏನ್ ರತ್ತು ವಿಷಯ? ಕ್ಯಾಬಿನೆಟ್ ಸೆಕ್ರೆಟರಿ ಫೋನ್ ಮಾಡಿದ್ರು. ಕ್ಯಾಬಿನೆಟ್ ಸೆಕ್ರೆಟರಿ ಫೋನ್ ಮಾಡಿದ್ರ? ಏನ್ ಹೇಳಿದ್ರು? ಅದು ಹೇಗೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಹಿಂದೂ ಕೋಡ್ ಬಿಲ್ ರಿಜೆಕ್ಟ್ ಆಗಿದೆಯಂತೆ. ವಾಟ್ ಯು ಮೀನ್? ಹಿಂದೂ ಕೋಡ್ ಬಿಲ್ಲು ರಿಜೆಕ್ಟ್ ಆಗಿದ್ಯಾ? ಏನ್ ಹೇಳ್ತಾ ಇದೆಯಾ ರತ್ತು? ದಿಸ್ ಕ್ಯಾನ್ ನೆವರ್ ಹ್ಯಾಪನ್. ನೋಡು, ಈಗಲೇ ನಾನು ಲೆಟರ್ ಹೆಡ್ ತಗೊಂಡು ನಾನು ಈಗಲೇ ನನ್ನ ರೆಸಿಗ್ನೇಷನ್ ಡ್ರಾಫ್ಟ್ ಮಾಡಬೇಕು. ನಾನಿಂದ ಕೇಂದ್ರ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಪ್ಲೀಸ್ ಗೋ, ಹೋಗ್. ಮತ್ತೊಮ್ಮೆ ಯೋಚನೆ ಮಾಡಿ ನೋಡಿ. ಇದರಲ್ಲಿ ಯೋಚನೆ ಮಾಡೋದು ಏನು ಇಲ್ಲ ರಾತ್. ಎಲ್ಲಿಯವರೆಗೂ ಸವರ್ಣೀಯರು ಆಡಳಿತವನ್ನ ಬಿಗಿಯಾಗಿ ಹಿಡಿದುಕೊಂಡಿರ್ತಾರೋ ಅಲ್ಲಿಯವರೆಗೂ ನಮ್ಮಂಥವರ ಯಾವ ಮಸೂದೆಯೂ ಕೂಡ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಾನು ಕೇಂದ್ರ ಮಂತ್ರಿಯಾಗಿ ಮುಂದುವರಿಯೋದ್ರಲ್ಲಿ ಅರ್ಥ ಇದೆ. ನೋಡು, ಪ್ಲೀಸ್ ಲೀವ್ ಮಿ ಅಲೋನ್. ನನ್ನನ್ನು ಒಬ್ಬಂಟಿಯನ್ನಾಗಿರೋದಕ್ಕೆ ಬಿಡು. ದಯವಿಟ್ಟು ಹೋಗು. ಪ್ಲೀಸ್ ಗೋ, ಪ್ಲೀಸ್ ಗೋ. ಯಾಕೆ ಏಕಾಂತವಾಗಿರೋದಕ್ಕೆ ಬಯಸ್ತಾ ಇದ್ದೀರಾ? ಸಿಕ್ಕ ಧರ್ಮಗುರುಗಳು ಬಂದಿದ್ರು. ಮತಾಂತರದ ವಿಚಾರದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು. ಅವರಿನ್ನೂ ಮತಾಂತರದ ವಿಚಾರವಾಗಿ ಯಾವುದೇ ಅಂತಿಮ ತೀರ್ಮಾನ ಕೈಗೊಂಡಿಲ್ಲ ಅಂತ ನಾನೇ ಹೇಳಿ ಕಳಿಸಿದೆ. ಎಸ್ ರತ್ತು, ನಿನಗೊಂದು ಸತ್ಯ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯೋದಿಲ್ಲ. ಹೌದು ದಾದಾಜಿ, ನಿಮ್ಮ ತೀರ್ಮಾನ ಏನೋ ಸರಿ ಇದೆ. ಆದರೆ ಯಾವ ಧರ್ಮಕ್ಕೆ ಮತಾಂತರ ಆಗಬೇಕು ಅನ್ನೋದು ನೀವಿನ್ನೂ ನಿರ್ಧರಿಸಿಲ್ಲ. ಸಿಖ್ಖರು, ಕ್ರಿಶ್ಚಿಯನರು, ಮುಸ್ಲಿಮರು ಸದಾ ಒಂದಲ್ಲ ಒಂದು ಕಾರಣನ ಹೇಳಿ ನಿಮ್ಮ ಮನಸ್ಸನ್ನು ಹೊಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನೀವಿನ್ನೂ ನಿಮ್ಮ ಅಂತಿಮ ನಿರ್ಧಾರವನ್ನು ಕೈಗೊಂಡಿಲ್ಲ. ದೊಡ್ಡ ರತ್ತು, ದಯವಿಟ್ಟು ನನ್ನನ್ನು ಒಬ್ಬಂಟಿಯಾಗಿರೋದಕ್ಕೆ ಬಿಡಿ. ಈ ಆಮಿಷಗಳಿಗೆ ಬಲಿಯಾಗಿ, ಒತ್ತಡಗಳಿಗೆ ಬಲಿಯಾಗಿ ನಾನು ಯಾವ ಒಂದು ನಿರ್ಧಾರವನ್ನು ಪ್ರಕಟಿಸಲಾರೆ. ಪ್ಲೀಸ್ ಲೀವ್ ಮಿ ಅಲೋನ್. ಹೌದು ದಾದಾಜಿ, ಎಲ್ಲ ಧರ್ಮ ಗ್ರಂಥಗಳನ್ನು ಹಗಲಿರುಳೆನ್ನದೆ ಓದ್ತಾ ಇರೋದನ್ನು ನಾನು ಬಲ್ಲೆ. ಆದರೆ ಯಾವುದೇ ಧರ್ಮದ ಪರವಾಗಿ ನಿರ್ಧಾರ ಕೈಗೊಳ್ಳೋದಕ್ಕೆ ನಿಮಗೆ ಇಂಥ ಸಾಧ್ಯ ಆಗ್ತಾರೆ ಅಂತ ನನಗೆ ಗೊತ್ತು. ಯಾವ ಧರ್ಮವೂ ನನ್ನನ್ನು ಆಕರ್ಷಿಸಿಲ್ಲ ರತ್ತು. ಬುದ್ಧ ನಮ್ಮ ಪೂರ್ವಿಕ, ಅವನಲ್ಲಿ ಮಾತ್ರ ನನ್ನ ಜನಕ್ಕೆ ವಿಮೋಚನೆ ಇದೆ ಅಂತ ನನಗನ್ಸುತ್ತೆ. ನನ್ನ ಹದಗೆಟ್ಟಿರೋ ಆರೋಗ್ಯ ಸ್ವಲ್ಪ ಸುಧಾರಿಸಿದ್ರು ಸಾಕು, ಇಡೀ ದೇಶವನ್ನ ಬುದ್ಧ ನಾಡನ್ನಾಗಿ ಪರಿವರ್ತನೆ ಮಾಡ್ತೇನೆ ರತ್ತು. ಬುದ್ಧ ನಾಡನ್ನಾಗಿ ಪರಿವರ್ತನೆ ಮಾಡ್ತೇನೆ. ಹೌದು ದಾದಾಜಿ, ಎಲ್ಲ ಪತ್ರಿಕೆಗಳು ಈಗಾಗಲೇ ಈ ವಿಚಾರವಾಗಿ ಬರಿತಾ ಇವೆ. ಅಸ್ಪೃಶ್ಯರನ್ನ ಮತಾಂತರದ ಹೆಸರಿನಲ್ಲಿ ಮಾರಾಟ ಮಾಡಲಾಗುತ್ತಿದೆ ಅಂತ ತಪ್ಪು ತಿಳುವಳಿಕೆನ ಪ್ರಚಾರ ಮಾಡ್ತಾ ಇದ್ದಾರೆ. ನಿಜ ದಾದಾಜಿ, ರಾಜಕೀಯವಾಗಿ ನಿಮ್ಮ ಹೋರಾಟ ಒಂದು ಹಂತಕ್ಕೆ ತಲುಪಿದೆ ಅಂತ ಹೇಳಬೇಕು. ಆದರೆ ಸಾಂಸ್ಕೃತಿಕವಾಗಿ ನಮ್ಮ ಜನಕ್ಕೆ ವಿಮೋಚನೆ ಬೇಕಾಗಿದೆ. ಆಧ್ಯಾತ್ಮಿಕವಾಗಿ ಕೂಡ ನಮ್ಮ ಸಮಸ್ಯೆ ಇತ್ಯರ್ಥವಾಗಬೇಕು. ಈಗ ನೀವು ಕೈಗೊಳ್ಳುವ ನಿರ್ಧಾರದಿಂದ ಅಸ್ಪೃಶ್ಯರ ಭವಿಷ್ಯ ಬೆಳಕಾಗಿಸುತ್ತೆ. ಆದರೆ ದಿನೇ ದಿನೇ ನಿಮ್ಮ ಆರೋಗ್ಯ ಕೈಬಿಡ್ತಾ ಇರೋದು ನನಗೆ ಆತಂಕ ಆಗ್ತಾ ಇದೆ. ದಾದಾಜಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನಿವತ್ತು ನಿಮಗೆ ತುಂಬ ತೊಂದರೆ ಕೊಟ್ಟೆ ಅಂತ ಅನ್ನಿಸ್ತಾ ಇದೆ. ಹೆಚ್ಚು ಮಾತಾಡಿಸಿ ದಣಿಯಾಗಿ ಮಾಡ್ಬಿಟ್ಟಾರೆ. ಇತ್ತೀಚೆಗೆ ನೀವು ಏಕಾಂತವಾಗಿರೋದಕ್ಕೆ ಬಯಸ್ತಾ ಇದ್ದೀರಾ, ದುಃಖಿತರಾದಂತೆ ಕಾಣಿಸ್ತಾ ಇದ್ದೀರಾ. ಯಾವುದೋ ಹೇಳ್ಕೊಳಕ್ಕಾಗದೇ ಇರೋ ಒಂದು ನೋವು ನಿಮ್ಮ ಮನಸ್ಸನ್ನು ಆವರಿಸ್ಕೊಡ್ತಾ ಇದೆ. ದಾದಾಜಿ, ದಯವಿಟ್ಟು ಬನ್ನಿ, ಡಾಕ್ಟರ್ ತಂಬೋಣ.
ಹೊತ್ತಿಗೆ ಬಿಡು. ನನ್ನ ಡಿಸ್ಟರ್ಬ್ ಮಾಡಬೇಡ ರತ್ತು. ಪ್ಲೀಸ್ ಗೋ ಔಟ್. ದಾದಾಜಿ, ನಿಮ್ಮ ರಾಜೀನಾಮೆ ನನ್ನನ್ನು ಮೂಕನನ್ನಾಗಿ ಮಾಡಿದೆ. ಈ ಮೂಕತನಕ್ಕೆ ಮಾತಾಡಬೇಕಾಗಿರೋ ನೀವು ಹೀಗೆ ದುಃಖಿಸಿದರೆ ನಾನು ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಈ ಎಲ್ಲ ಹತಾಶೆ ಅಪಮಾನಗಳಿಂದ ನಾನು ಜರ್ಜರಿತನಾಗಿ ಹೋಗಿದ್ದೇನೆ ರತ್ತು. ನೋಡು, ಇವೆಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತ ನಾನು ಎಣಿಸಿದ್ದೆ. ಆದ್ರೆ ನನ್ನ ಚಿಂತನೆಗಳು ಯಾವುದು ಕೈಗೂಡಲಿಲ್ಲ. ಕಷ್ಟಗಳ ಸರಮಾಲೆಯೇ ನನ್ನ ಬೆನ್ನ ಹತ್ತಿ ಬರ್ತಾ ಇದೆ ರತ್ತು, ಬೆನ್ನ ಹತ್ತಿ ಬರ್ತಾ ಇದೆ. ದಾದಾಜಿ, ಚುನಾವಣೆ ಸೋಲು ನಾನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ದಾದಾಜಿ. ಎಲ್ಲಿಯವರೆಗೂ ಈ ದೇಶದಲ್ಲಿ ಸವರ್ಣೀಯರು ಬಲಿಷ್ಠರಾಗಿ ಇರ್ತಾರೋ ಅಲ್ಲಿಯವರೆಗೂ ನನ್ನಂತವನ ಸೋಲು ಆಶ್ಚರ್ಯ ತರಿಸೋದಿಲ್ಲ ರತ್ತು. ಆದ್ರೆ ನಾನು ಕಂಡ ಕನಸುಗಳು ಎಲ್ಲ ಭಗ್ನವಾಗಿ, ನನ್ನ ಚಿಂತನೆಗಳೆಲ್ಲವೂ ಕೂಡ ಪ್ರಾಯೋಗಿಕವಾಗಿತ್ತು. ಅದರ ಜೊತೆಗೆ ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ನನ್ನ ದೇಹವನ್ನ ಕಿತ್ತು ಕಿತ್ತು ತಿಂತಾ ಇದೆ ರತ್ತು. ಹೆಚ್ಚು ಮಾತಾಡಿ ಆಯಾಸಗೊಳ್ತಾ ಇದ್ದಾರೆ. ಅಸ್ಪೃಶ್ಯರ ಬದುಕಿಗೆ ದಾರಿ ನಿರ್ಮಾಣಬೇಕಾಗಿರೋ ನೀವು ಹೀಗೆ ದುಃಖಿಸಿದರೆ ದಾರಿ ತೋರಿಸೋರು ಯಾರು? ದಾದಾಜಿ, ಇನ್ನು ಅನೇಕ ವರ್ಷಗಳ ಕಾಲ ನೀವು ನಮ್ಮ ಮುಂದೆ ಇರಬೇಕು. ದಟ್ ಈಸ್ ಯುವರ್ ವಿಶ್ ರತ್ತು, ದಟ್ ಈಸ್ ಯುವರ್ ವಿಶ್. ನನ್ನ ಜನಕ್ಕಾಗಿ ಏನೇನನ್ನ ಗಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ವೋ ಅವುಗಳೆಲ್ಲವನ್ನು ಕೂಡ ನನ್ನ ಒಂಟಿ ಹೋರಾಟದಿಂದ ನಾನು ಸಾಧ್ಯವಾಗಿಸಿದೆ. ಅವರಿಗೆಲ್ಲ ಸವಲತ್ತುಗಳು ಸಿಕ್ಕದ್ದು. ಇಂದು ನನ್ನ ವಿದ್ಯಾವಂತ ಅಣ್ಣ ತಮ್ಮಂದರೆಲ್ಲ ಆ ಸವಲತ್ತುಗಳನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ತಮ್ಮ ಬೆನ್ನ ಹಿಂದೆ ಬಿದ್ದಂತಹ ಅಣ್ಣ ತಮ್ಮದರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳದೆ ಅಧಿಕಾರದ ಹಿಂದೆ ಬಿದ್ದು ಸ್ವಾರ್ಥಿಗಳಾಗಿದ್ದಾರೆ, ಸವರ್ಣೀಯರ ಮೋಸಕ್ಕೆ ಬಲಿಯಾಗಿದ್ದಾರೆ. ನಾಚಿಕೆ ಆಗಬೇಕು ಅಂತ ಜನಕ್ಕೆ ರತ್ತು, ನಾಚಿಕೆ ಆಗಬೇಕು. ಇನ್ನು ಕಾಲ ಮಿಂಚಿಲ್ಲ. ನೀವು ಧೈರ್ಯಗಿರ್ತಾ ಕಾನ್ಫಿಡೆನ್ಸ್ ಕಳ್ಕೋತಾ ಇಲ್ಲ. ಈ ಕಾನ್ಫಿಡೆನ್ಸ್ ನಿಂದಾಗಿಯೇ ಇಲ್ಲಿಯವರೆಗೂ ನಾನು ಬದುಕಿದ್ದೇನೆ ರತ್ತು. ನೋಡು, ನನ್ನ ನಂತರ ನನ್ನ ಹೋರಾಟವನ್ನು ನನ್ನ ಜನಾಂಗದಲ್ಲಿಯೇ ಯಾರಾದರೂ ಮುಂದುವರಿಸಬಹುದು ಅಂತ ಭಾವಿಸಿದ್ದು. ಅದು ಭ್ರಮ ನಿರಸನವಾಯಿತು. ನಾನು ಹೋರಾಟ ಮಾಡಿ ನನ್ನ ಜನಕ್ಕೆ ಸವಲತ್ತನ್ನ ಗಳಿಸಿಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಹಿನ್ನೆಲೆಯಲ್ಲಿ ಸವರ್ಣೀಯರ ಮೋಸಕ್ಕೆ ಬಲಿಯಾದ ಸನಾತನ ವಾದಿಗಳ ಬಂಡೆಗಳನ್ನ ಪುಡಿ ಪುಡಿ ಮಾಡಿದ್ದೆ. ಅವರ ಅಪಪ್ರಚಾರಕ್ಕೆ ನನ್ನ ದೇಹವನ್ನೇ ಒಪ್ಪಿಸಿದ್ದೇನೆ. ಆದರೆ ಸವಲತ್ತುಗಳಿಲ್ಲದೆ ಅವಕಾಶ ವಂಚಿತರಾಗಿರುವಂತಹ ಶೋಷಿತ ಜನಾಂಗಕ್ಕೆ ದಾರಿದೀಪವೇ ಇಲ್ಲದಂತಾಗಿದೆ. ಯಾವ ದೇಶದಲ್ಲಿ ಧರ್ಮ ದಾರಿಯಾಗಬೇಕಾಗಿತ್ತೋ ಅದು ಮಾರಿಯಾಗಿ ಪರಿಣಮಿಸಿದೆ. ಈ ದೇಶದಲ್ಲಿ ನಾನು ಹುಟ್ಟಿರೋದೇನೆ ಪಾಪ ಅಂತ ಅನಿಸಿದೆ, ಪಾಪ ಅಂತ ಅನಿಸಿದೆ. ನಮ್ಮ ಜನಗಳಿಗೆ ನಿಮ್ಮ ಪ್ರಾಣ ಬಹಳ ಮುಖ್ಯ ದಾದಾಜಿ. ನೀವು ವಿಶ್ರಾಂತಿ ತಗೊಳ್ಳಿ, ಹಾಗೆಲ್ಲ ಮಾತಾಡಬೇಕು. ಇನ್ನೆಲ್ಲಿಯ ವಿಶ್ರಾಂತಿ ರತ್ತು, ಇನ್ನೆಲ್ಲಿಯ ವಿಶ್ರಾಂತಿ. ನೋಡು, ಬಹಳ ಕಷ್ಟಪಟ್ಟು ನನ್ನ ಜನಕ್ಕಾಗಿ ಹೋರಾಟವನ್ನ ಮಾಡಿ ಅವರಿಗೆ ಒದಗಿಸಬೇಕಾದಂತ ಎಲ್ಲ ಸವಲತ್ತುಗಳನ್ನ ಪ್ರಾಮಾಣಿಕವಾಗಿ ಒದಗಿಸುವ ಪ್ರಯತ್ನ ಮಾಡಿ ಕಷ್ಟಪಟ್ಟು ನನ್ನ ಹೋರಾಟದ ರಥವನ್ನ ಎಳೆದು ಮುಂದೆ ತಂದೆ. ಇಲ್ಲಿಯವರೆಗೂ ಬಹಳ ಕಷ್ಟಪಟ್ಟು ನನ್ನ ಹೋರಾಟದ ರಥವನ್ನ ಮುಂದೆ ತಂದಿದ್ದೆ. ನೀನು ಈ ನನ್ನ ಜನರಿಗೆ ತಿಳಿಸು, ಅವರು ನನ್ನ ಈ ಹೋರಾಟದ ರಥವನ್ನ ಮುಂದಕ್ಕೆ ಕೊಂಡೊಯ್ಬೇಕು. ಅದು ಸಾಧ್ಯವಾಗಲಿಲ್ಲ ಅಂತಂದ್ರೆ ಈ ಹೋರಾಟದ ರಥ ಕಿಂಚಿಂತೂ ಹಿಂದಕ್ಕೆ ಚಲಿಸಬಾರ್ದು ಅನ್ನೋ ಅರಿವನ್ನ ಅವರಲ್ಲಿ ಮೂಡಿಸು. ಒಂದೊಮ್ಮೆ
ಅವರಿಗೆ ಅದೂ ಸಾಧ್ಯವಾಗಲಿಲ್ಲ ಅಂತಂದ್ರೆ ಅವರು ಬದುಕಿದ್ದು ಸತ್ತಂತೆಯೇ ಅನ್ನುವಂಥ ವಿಚಾರವನ್ನು ತಿಳಿಸು. ಜಗತ್ತಿಗೆಲ್ಲ ನನ್ನ ಸಂದೇಶ ಇಷ್ಟು: ಆರ್ಗನೈಸ್, ಎಜುಟೇಟ್ ಅಂಡ್ ಎಜುಕೇಟ್ ದಿ ಪೀಪಲ್. ಈ ವಿಷಯವನ್ನ ಸದಾ ಸಾರ್ತಾ ಹೋಗು. ರತ್ತು, ವಿಲ್ ಯು ಡೂ ಮಿ ಎ ಫೇವರ್? ದಾದಾಜಿ, ನೀವು ಹಾಗೆಲ್ಲ ಮಾತಾಡ್ಬೋದು ದಾದಾಜಿ. ನನ್ನ ಭಾಷಣದ ಪ್ರತಿಗಳನ್ನ, ನಾನು ಬರೆದಂತಹ ಪುಸ್ತಕಗಳನ್ನ, ನನ್ನ ವಿಚಾರಗಳನ್ನ ಈ ಜನಕ್ಕೆ ತಲುಪಿಸುವಂತಹ ಕೆಲಸ ನೀನು ಮಾಡ್ತೀಯ ಅಂತ ನಾನು ವಿಶ್ವಾಸ ಇಟ್ಟಿದ್ದೀನಿ. ಆ ಜವಾಬ್ದಾರಿಯನ್ನು ನೀನು ನಿರ್ವಹಣೆ ಮಾಡ್ತೀಯ ಅಂತ ನನಗೆ ಪ್ರಾಮಿಸ್ ಮಾಡು. ದಾದಾಜಿ, ನೀವು ವಿಶ್ರಾಂತಿ ತಗೊಳ್ಳಿ. ದಯವಿಟ್ಟು ಆ ಥರ ಎಲ್ಲ ಮಾತಾಡಬೇಡಿ. ರತ್ತು, ಇವತ್ತು ದಿನಾಂಕ ಎಷ್ಟು? ಡಿಸೆಂಬರ್ 6. ಡಿಸೆಂಬರ್ 6 ಇಸ್ವಿ 1956. ಡಿಸೆಂಬರ್ 6 1956 ಅಂದು ನಾನು ಆ ಮನುಸ್ಮೃತಿಯನ್ನ ಸುಟ್ಟ ದಿನ. ನನ್ನ ಮನಸ್ಸಿಗೆ ಎಂಥ ನೆಮ್ಮದಿ ಇತ್ತು ಗೊತ್ತೇ, ಎಂಥ ಸಾರ್ಥಕತೆ ಇತ್ತು ಗೊತ್ತೇ. ಕಂಡಲ್ಲಿ ನನ್ನ ಜನರಿಗೆ ಕೂಗಿ ಹೇಳು, ಈ ಮನುಸ್ಮೃತಿ ವರ್ಣಾಶ್ರಮ ಧರ್ಮ ಗ್ರಂಥಗಳನ್ನ ಬೆಂಕಿ ಹಾಕಿ ಸುಡಬೇಕು ಅಂತ. ಈ ದಿನ ಐತಿಹಾಸಿಕವಾಗಿ ನಾನು ಮನುಸ್ಮೃತಿ ಸುಟ್ಟ ದಿನವಾಗಿ ಜಗತ್ತು ನನ್ನನ್ನು ನೆನೆಸಬೇಕು. ಅದೇ ನನ್ನ ಕೊನೆಯ ಸಂದೇಶ ರತ್ತು, ಅದೇ ನನ್ನ ಕೊನೆಯ ಸಂದೇಶ. ಒಳಗೆ ಹೋಗಿ ನನ್ನ ಗೌರವ ಮತ್ತು ಆ ಬೌದ್ಧ ಬೆತ್ತವನ್ನು ರತ್ತು, ಪ್ಲೀಸ್ ಲೀವ್ ಮಿ ಅಲೋನ್. ದಾದಾಜಿ, ದಯವಿಟ್ಟು ಹೊರಡು. ಪ್ಲೀಸ್ ಲೀವ್ ಮಿ ಅಲೋನ್. ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡು. ನಿನ್ನ ಜವಾಬ್ದಾರಿಯನ್ನು ಪೂರ್ಣ ಮಾಡು. ಹೋಗು, ಪ್ಲೀಸ್ ಗೋ. ಬಂಧುಗಳೇ, ನನ್ನ ಕೊನೆಯ ವಾಕ್ಯವನ್ನ ಕೇಳಿ. ನನ್ನ ನಿರಂತರ ಹೋರಾಟ ಮತ್ತು ಜ್ಞಾನದಿಂದ ನನ್ನ ಜನ ತಮ್ಮ ತಲೆ ಮೇಲೆ ಸವರ್ಣೀಯರ ಮಲವನ್ನ ಹೊರೋದನ್ನ ತಪ್ಪಿಸ್ತು. ಆದ್ರೆ ನೀವುಗಳು ನನ್ನ ಜನಕ್ಕೆ ಮಲ ತಿನ್ಸೋ ಕೆಲಸ ಮಾಡಬೇಡಿ, ಮಲ ತಿನ್ಸೋ ಕೆಲಸ ಮಾಡಬೇಡಿ, ಮಲ ತಿನ್ಸೋ ಕೆಲಸ ಮಾಡಬೇಡಿ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ
ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಬುದ್ಧಂ ಶರಣಂ ಗಚ್ಚಾಮಿ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि। ನಿಮಿಷಗಳ ಕಾಲ ನಿಮ್ಮ ಸಹಕಾರವನ್ನು ನಿರೀಕ್ಷಿಸ್ತೇನೆ. ಪಾತ್ರ ಪರಿಚಯವನ್ನು ಮಾಡಿಕೊಡ್ತೇನೆ. ದಯಮಾಡಿ ತಮ್ಮೆಲ್ಲರ ಸಹಕಾರಕ್ಕೆ ನಾನು ಮತ್ತೊಮ್ಮೆ ನಿವೇದನೆಯನ್ನು ಮಾಡ್ತಾ, ರಮಾಬಾಯಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದಂಥವರು ರೇಣುಕಾ ಸಹಾರ. ಇವರು ಮೂಲತಃ ಸುಳ್ಯದವರು, ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಸಾಕಷ್ಟು ನಾಟಕಗಳಲ್ಲಿ, ಕಿರುತೆರೆ ಧಾರಾವಾಹಿಯಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ನೀನಾಸಂ ಪದವೀಧರೆ ಆಗಿರುವಂತಹ ರೇಣುಕಾ ಸಹಾರ ಸಾಕಷ್ಟು ನಾಟಕಗಳಿಗೆ ವಸ್ತ್ರ ವಿನ್ಯಾಸ, ನಿರ್ದೇಶನ ಸೇರಿದಂತೆ ಕಂಠದಾನವನ್ನು ಕೂಡ ಮಾಡಿದ್ದಾರೆ. ಅವರು ರಮಾಬಾಯಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಮೊದಲಿಗೆ ದಲಿತ ಕಾರ್ಯಕರ್ತ, ನಂತರ ಕಾಂಗ್ರೆಸ್ ಕರ್ತನಾಗಿ ಎಸ್ ರವಿ, ಕನ್ನಡ ಹವ್ಯಾಸಿ ರಂಗಭೂಮಿಯಲ್ಲಿ ಸಾಕಷ್ಟು ನಾಟಕಗಳಲ್ಲಿ ರವಿಯವರು ತೊಡಗಿಸಿಕೊಂಡಿದ್ದಾರೆ. ಶೇಖರ್ ತೇಗಿ, ಇವರು ಮೂಲತಃ ಉತ್ತರ ಕರ್ನಾಟಕದ ಪ್ರತಿಭೆ. ಕನ್ನಡ ರಂಗಭೂಮಿಯಲ್ಲಿ ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಮೊದಲಿಗೆ ದಲಿತನಾಗಿ, ನಂತರ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಯಿಸಿದ್ದಾರೆ. ಮಾದಯ್ಯ, ಇವರು 4 ದಶಕಗಳಿಗೂ ಮಿಗಿಲಾಗಿ ಕನ್ನಡ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಖ್ಯಾತನಾಮ ನಿರ್ದೇಶಕರೊಟ್ಟಿಗೆ ಕೆಲಸವನ್ನು ಮಾಡಿದ್ದಾರೆ. ಇಂದು ಈ ನಾಟಕದಲ್ಲಿ ದಲಿತ ಕಾರ್ಯಕರ್ತ ಮತ್ತು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಯಿಸಿದ್ದಾರೆ. ತಿಪ್ಪೇಸ್ವಾಮಿ, ಇವರು ಮೂಲತಃ ದಾವಣಗೆರೆಯವರು. ಹಾಗೆಯೇ ಚಲನಚಿತ್ರ ನಿರ್ದೇಶನ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದಾರೆ. ಸರ್ವಜ್ಞ ಮಿತ್ರ ಮಂಡಳಿಯನ್ನು ಕಟ್ಟಿ ಮುನ್ನಡೆಸ್ತಾ ಇರತಕ್ಕಂಥ ತಿಪ್ಪೇಸ್ವಾಮಿ ರಂಗಭೂಮಿ, ಚಲನಚಿತ್ರ ಎರಡೂ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಕೊಂಡಿದ್ದಾರೆ. ದಾವಣಗೆರೆ ತಿಪ್ಪೇಸ್ವಾಮಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮಲ್ಲಿ ದಲಿತ ಕಾರ್ಯಕರ್ತ ಮತ್ತು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಯಿಸಿ. ಸೋಮರಾಜು ಸ್ವತಃ ಒಂದು ಸಾಮಾಜಿಕ ಸಂಸ್ಥೆಯನ್ನು ಮುನ್ನಡೆಸ್ತಿದ್ದಾರೆ. ಹಾಗೆಯೇ ಮಲೆಗಳಲ್ಲಿ ಮದುಮಗಳು ನಾಟಕ ಸೇರಿದಂತೆ ಅನೇಕ ನಾಟಕಗಳಲ್ಲಿ ಕನ್ನಡ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಸೋಮರಾಜು ಕೂಡ ನಮ್ಮಲ್ಲಿ ಪ್ರಾರಂಭಕ್ಕೆ ದಲಿತ ಮತ್ತು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಯಿಸಿದ್ದಾರೆ. ಮತ್ತು ಸುರೇಶ್ ಅವರು ಕಳೆದ 2 ದಶಕಗಳಿಂದ ಕನ್ನಡ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಿರುತೆರೆ ಧಾರಾವಾಹಿಯಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಚಲನಚಿತ್ರಗಳಲ್ಲೂ ಕೂಡ ಪಾತ್ರ ಮಾಡಿದ್ದಾರೆ. ಈ ದಿನ ನಮ್ಮ ನಾಟಕದಲ್ಲಿ ಪ್ರಾರಂಭಕ್ಕೆ ದಲಿತ ಅಜ್ಜನಾಗಿ, ನಂತರ ನಾನಕ್ ರತ್ತು ಪಾತ್ರದಲ್ಲಿ ಅಭಿನಯಿಸಿದವರು ಸುರೇಶ್ ಹಾಸನದವರು ಮೂಲತಃ ಇವರು. ಗಾಂಧಿ ಪಾತ್ರದಲ್ಲಿ ಅಭಿನಯಿಸಿದಂಥವರು ನಾಗೇಶ್ ಅವರು ಕನ್ನಡ ರಂಗಭೂಮಿಯ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಈ ದಿನ ನಮ್ಮೊಂದಿಗೆ ಗಾಂಧಿ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ಇವರು ಮುರಳಿ ಮೊದಲಿಗೆ ದಲಿತನಾಗಿ, ನಂತರ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಯಿಸಿದ್ದಾರೆ. ಇವರು ಮೂಲತಃ
ಕ್ರೀಡಾಪಟುವೂ ಹೌದು. ಇವರ ತಂದೆಯವರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನು ಪ್ರತಿನಿಧಿಸಿದಂಥವರು ರಾಮಕೃಷ್ಣ ಅವರು, ಬೆಂಗಳೂರಿನ ಖ್ಯಾತನಾಮ ಹೆಸರು. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಸಂಗೀತವನ್ನು ಈ ನಾಟಕಕ್ಕೆ ಒದಗಿಸಿದವರು ಪ್ರವೀಣ್ ಹಾಸನ್. ಮೇಕಪ್ಪನ್ನು ಮಾಡಿದಂಥವರು ಶಿವರಾಮ್. ದಯಮಾಡಿ ಶಿವರಾಮ್ ವೇದಿಕೆಗೆ ಬರಬೇಕು. ಈ ನಾಟಕವನ್ನು ನಮಗೆ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಾಪಕರಿಗೂ ಮತ್ತು ಎಲ್ಲ ಉಪನ್ಯಾಸಕರುಗಳಿಗೂ ಕೂಡ ನಾನು ಎಲ್ಲರನ್ನು ಪರಿಚಯ ಮಾಡಿಕೊಟ್ಟಂಥ, ಹಾಗೆ ಎಲ್ಲ ಕಲಾವಿದರನ್ನು ಒಗ್ಗೂಡಿಸಿ ಒಂದು ಸಹೃದಯತೆಯಿಂದ ಇಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಸಮರ್ಥ ತಂಡವನ್ನು ಪ್ರದರ್ಶನಗೊಂಡಕ್ಕೆ ಮೂಲತಃ ಪ್ರಯತ್ನ ಪಟ್ಟವರು ಅಂದರೆ ಆರ್ ವೆಂಕಟರಾಜು. ಸೊ ಎಲ್ಲರ ಪರಿಚಯವನ್ನು ಇವರು ಕೇಳಿದ್ದಾರೆ, ಆದರೆ ನಮ್ಮ ಪರಿಚಯವನ್ನು ತಮಗೆ ಯಾವತ್ತೂ ಹೇಳ್ಕೊಳ್ಳೋಕ್ಕೆ ನಮಗೂ ಒಂಥರ ಮುಜುಗರ ಅಂತಲೇ ಹೇಳ್ಕೋಬೋದು, ಅಥವಾ ನಮಗೆ ಹೇಳ್ಕೊಳ್ಳೋಕ್ಕೆ ಸಮಾಧಾನವೂ ಇರೋದಿಲ್ಲ. ಹಾಗಾಗಿ ನಾನು ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಅವರನ್ನು ಸುಮಾರು 20 ವರ್ಷದಿಂದ ನಾನು ಜೊತೆಯಲ್ಲೇ ಕಂಡವಳು ಬೆಂಗಳೂರಿನಲ್ಲಿ. ಆರಂಭದಲ್ಲಿ ವೃತ್ತಿಪರ ಹವ್ಯಾಸಿ, ಕಂಪನಿ ನಾಟಕ ಹಾಗೆ ರಂಗಭೂಮಿ, ಪ್ರೊಸಿನಿಯಂ ಥಿಯೇಟರ್ಗಳಲ್ಲಿ ಸಾಕಷ್ಟು ಅನುಭವ ಹೊಂದಿರುವವರು. ಕ್ರಮೇಣ ಸೀರಿಯಲ್ಲು, ಸಿನಿಮಾಗಳಲ್ಲೂ ಬರಗೂರು ರಾಮಚಂದ್ರಪ್ಪ ಹೀಗೆ ಉತ್ತಮ ನಿರ್ದೇಶಕರಿಂದ ಸಾಕಷ್ಟು ಕೆಲಸ ನಿರ್ವಹಿಸಿದ್ದಾರೆ. ಅದು ಅಲ್ಲದೇ ಪತ್ರಿಕೆಯಲ್ಲಿ ನಿರಂತರವಾಗಿ ತನಗೇನು ಅನಿಸುತ್ತೋ ಅದನ್ನ ಅನುಭವವನ್ನು ಪ್ರಚಾರಗೊಳಿಸ್ತಾ ಇದ್ದಾರೆ. ಇವರು ತುಂಬ ಸಮರ್ಥ ವ್ಯಕ್ತಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆರ್ ವೆಂಕಟರಾಜು ನಾಟಕವನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಉತ್ಸಾಹ. ಈ ದಿನ ಇಲ್ಲಿ ಬಂದು ನಾವು ನಮ್ಮ ತಪ್ಪು ಒಪ್ಪುಗಳೇನೇ ಇದ್ದರೂ ಕೂಡ ಅದನ್ನು ಪ್ರೇಕ್ಷಕರ ಮಡಿಲಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಯಾಕೆಂದರೆ ಇದು 2.25 ಗಂಟೆಯಷ್ಟು ಸುದೀರ್ಘವಾದಂಥ ನಾಟಕ. ಹಾಗಾಗಿ ಇದನ್ನು ಒಂದು ಸಂಕ್ಷಿಪ್ತ ರೂಪ ಕೊಟ್ಟು ಈ ನಾಟಕವನ್ನು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಮಗೆ ಗೊತ್ತು, ಬೆಂಗಳೂರಿನ ಸಂಚಾರ ದಟ್ಟಣೆ ಮತ್ತು ಒತ್ತಡಗಳ ಔದ್ಯೋಗಿಕ ಒತ್ತಡಗಳ ಮಧ್ಯೆಯೂ ಕೂಡ ನಮ್ಮೆಲ್ಲ ಕಲಾವಿದರು ಕೂಡ ಬಂದು ಸಹಕರಿಸಿ ಈ ನಾಟಕವನ್ನು ಕಟ್ಟುವಲ್ಲಿ ಇವರೆಲ್ಲರ ಪಾತ್ರ ಬಹಳ ಹಿರಿದು. ಬಹಳ ಮುಖ್ಯವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಈ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ನರಸಿಂಹಯ್ಯ ಸರ್ ಇರ್ಬೋದು ಅಥವಾ ನಮ್ಮ ಕುಲಪತಿಗಳಿರ್ಬೋದು, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡೋದಕ್ಕೆ ಇಚ್ಛಿಸ್ತೇನೆ. 132ನೇ ಅಂಬೇಡ್ಕರ್ ಜಯಂತಿ ಆಚರಣೆಯ ಸಂದರ್ಭ ನಾಟಕವೊಂದನ್ನು ಪ್ರಸ್ತುತಪಡಿಸಿದಂತಹ ಪಂಪ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕೇಂದ್ರ ಬೆಂಗಳೂರು ಇವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಪರವಾಗಿ ಅತ್ಯಂತ ಅನಂತ ಧನ್ಯವಾದಗಳು. ಈ ಕಥಾಸಾರಕ್ಕೆ ಕರ್ನಾಟಕ ಸರ್ಕಾರದಿಂದ ಅಂಬೇಡ್ಕರ್ ಪ್ರಶಸ್ತಿ ಕೂಡ ಲಭಿಸಿತ್ತು. ಇಂದು ಇಲ್ಲಿ ಅತ್ಯಂತ ಸಾಮಾಜಿಕವಾಗಿ ಪರಿಣಾತ್ಮಕವಾಗಿ ಅಂಬೇಡ್ಕರ್ ಜೀವನದ ಚರಿತ್ರೆಯ ತುಣುಕುಗಳನ್ನು ಅತ್ಯಂತ ಪರಿಣಾತ್ಮಕವಾಗಿ ನಮ್ಮ ಮುಂದೆ ಪ್ರದರ್ಶಿಸಿದ್ದೀರಿ. ಅದಕ್ಕಾಗಿ ನಾಟಕದ ನಿರ್ದೇಶಕರು ಟಿ.ಆರ್. ವೆಂಕಟರಾಜು ಮತ್ತು ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ, ಮಂಗಳೂರು ವಿವಿಯ ಪರವಾಗಿ ಈ ನಾಟಕ ಸಂಘಕ್ಕೆ ಅಭಿನಂದನೆ ಮತ್ತು ಗೌರವ ಸಮರ್ಪಣೆಯನ್ನು ನೆರವೇರಿಸಲಿಕ್ಕೆ ವೇದಿಕೆಗೆ ಮಂಗಳೂರು ವಿವಿಯ ಕುಲಪತಿಗಳಾದ ಪ್ರೊಫೆಸರ್ ಸುಬ್ರಹ್ಮಣ್ಯ ಎಡಪಡಿತಾರೆ ಮತ್ತು ಕುಲಸಚಿವರು ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕ್ಕಿ ಇವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಇಂದಿನ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಎನ್ ಚಿನ್ನಸ್ವಾಮಿ ಸೋಸಲೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೋರಿಕೆ. ನಾಟಕವನ್ನು ಪ್ರಸ್ತುತಪಡಿಸಿದಂತಹ ಪಂಪ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘ ಬೆಂಗಳೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ನೆರವೇರಿಸಬೇಕು ಅಂತ ಗಣ್ಯರಲ್ಲಿ ಕೇಳಿಕೊಳ್ಳುತ್ತಾ, ಮೊದಲಿಗೆ ನಾಟಕ ನಿರ್ದೇಶಕರು ಟಿ.ಆರ್. ವೆಂಕಟರಾಜ್ ಇವರನ್ನು ಅಭಿನಂದಿಸಬೇಕಾಗಿ ಮಾನ್ಯ ಕುಲಪತಿಯವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅಂಬೇಡ್ಕರ್ ನಾಟಕದ ನಿರ್ದೇಶಕರು ಟಿ.ಆರ್. ವೆಂಕಟರಾಜು ಇವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಪರವಾಗಿ ಅಭಿನಂದಿಸಬೇಕು ಅಂತ ಮಾನ್ಯ ಕುಲಪತಿಯವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅತ್ಯಂತ ಪರಿಣಾತ್ಮಕವಾಗಿ ಅಂಬೇಡ್ಕರ ಈ ನಾಟಕವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿರುತ್ತಾರೆ. ಸ್ವರೂಪದಲ್ಲೂ ಇವರು ನೋಡಲಿಕ್ಕೆ ಅಂಬೇಡ್ಕರ್ ಪರಿಣಾತ್ಮಕವಾಗಿ
ನಾಟಕವನ್ನು ಪ್ರದರ್ಶಿಸಿದ್ದಕ್ಕಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಪರವಾಗಿ TR ವೆಂಕಟರಾಜು, ನಿರ್ದೇಶಕರು, ಪಂಪಾ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘ ಬೆಂಗಳೂರು ಇವರಿಗೆ ಅನಂತ ಧನ್ಯವಾದಗಳು. ನಾಟಕದ ಎಲ್ಲ ಪಾತ್ರಧಾರಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಮತ್ತೊಮ್ಮೆ ಅಭಿನಂದಿಸಬೇಕಾಗಿ ಮಾನ್ಯ ಕುಲಸಚಿವರಾದ ಪ್ರೊಫೆಸರ್ ಕಿಶೋರ್ ಕುಮಾರ್ ಸಿಕೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾಟಕದ ಎಲ್ಲ ಪಾತ್ರಧಾರಿಗಳಿಗೆ ನೆನಪಿನ ಕಾಣಿಕೆ ಪ್ರಸ್ತುತಿ. ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.